ಶಿವಮೊಗ್ಗ ದಕ್ಷಿಣ ಕನ್ನಡ ಈಗಾಗಲೇ ಉಳ್ಳಾಲ ನಗರ ಆರೋಗ್ಯ ಕೇಂದ್ರ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈಗ ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಸದಸ್ಯರು ಕೂಡ ಆಗಮಿಸಿ ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ನಿಕಟಪುರ ವಿಧಾನ ಪರಿಷತ್ ಸದಸ್ಯರಾದ ತಮ್ಮನ ಹರೀಶ್ ಕುಮಾರ್ ಅವರು ಕೂಡ ಆಗಮಿಸಿ ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ಈಗಾಗಲೇ ನಮ್ಮೆಲ್ಲರ ನಿರೀಕ್ಷೆಯ ನಾಯಕರು, ಮಂಗಳೂರು ವಿಧಾನಸಭೆ ಕ್ಷೇತ್ರದ ಶಾಸಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ, ಮಂಗಳೂರು ನಗರ ಸಮುದಾಯ ಆರೋಗ್ಯ ಕೇಂದ್ರ ಉಳ್ಳಾಲ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ ಇದೀಗ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆಗೊಳ್ತಾ ಇದೆ. ಮುಖ್ಯ ಕಟ್ಟಡವು ಉಳ್ಳಾಲ ನಗರ ಸಮುದಾಯ ಆರೋಗ್ಯ ಕೇಂದ್ರದ ಅತ್ಯಂತ ವ್ಯವಸ್ಥಿತವಾದಂತಹ ಹಲವಾರು ವರ್ಷಗಳ ಕನಸು ನನಸಾಗುವಂತ ಇರುವಂತಹ ಒಂದು ಅತ್ಯ ಅಪೂರ್ವವಾದ ಒಂದು ಕಾರ್ಯಕ್ರಮಕ್ಕೆ ಇದೀಗ ಈ ಒಂದು ಪರಿಸರ ಸಾಕ್ಷಿ ಆಗ್ತಾ ಇದೆ. ಗಣ್ಯರ ಸಮ್ಮುಖದಲ್ಲಿ ಈಗ ಮುಖ್ಯ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿಕೊಳ್ತಾ ಇದ್ದ ಅತಿಥಿಗಳು ಆಗಮಿಸಿದ ಎಲ್ಲ ಗಣ್ಯರಿಗೆ, ಅಧಿಕಾರಿ ವರ್ಗದವರಿಗೆ, ಎಲ್ಲ ನಾಗರಿಕ ಬಂಧುಗಳಿಗೆ ಹೃದಯ ಸ್ಪರ್ಶಿ ಸ್ವಾಗತ. ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಾಮಾಜಿಕ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಬೇಡಿಕೆಯಂತೆ, ನಾಗರಿಕರ ಬೇಡಿಕೆಯಂತೆ ವಿಶೇಷವಾಗಿ ಬಹಳಷ್ಟು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ. ದೇಶದ ಉದ್ದಗಲಕ್ಕೂ ಎಲ್ಲಿ ಬೇಕಾದರೂ ಪರಿಶೀಲನೆ ಮಾಡಿದರೂ ಕೂಡ ಸಿಗಲು ಸಾಧ್ಯವಿಲ್ಲದ ಒಂದು ಆಸ್ಪತ್ರೆಯಾಗಿ, ಸರ್ಕಾರಿ ಆಸ್ಪತ್ರೆ, ಇಷ್ಟೊಂದು ಸೌಲಭ್ಯದೊಂದಿಗೆ ಉನ್ನತಿಯನ್ನಗೊಂಡ ಆಸ್ಪತ್ರೆ ದೇಶದಲ್ಲಿ ಎಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ ಎನ್ನುವ ಹಾಗೆ ಅತ್ಯುತ್ತಮ ಅಭಿವೃದ್ಧಿಯನ್ನು ಮಾಡುವಲ್ಲಿ ದಿಟ್ಟದ ಹೆಜ್ಜೆಯನ್ನಿಟ್ಟ ಧೀಮಂತ ಸಾಹಸಿ ಸನ್ಮಾನ ಶ್ರೀಯುತ ಯುಟಿ ಖಾದರ್, ಅದೇ ರೀತಿ ಯಾನಪುರ ಆಸ್ಪತ್ರೆಯ ಸಂಪೂರ್ಣ ಸಹಕಾರದೊಂದಿಗೆ ಈ ಒಂದು ಆಸ್ಪತ್ರೆ ಇನ್ನಷ್ಟು ಉನ್ನತಿಗೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅವರೆಲ್ಲರಿಗೂ ಕೂಡ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸಿ, ವಿಶೇಷವಾಗಿ ನಮ್ಮ ಈ ಆಸ್ಪತ್ರೆ ಇಷ್ಟೊಂದು ಉನ್ನತಿ ಮಟ್ಟಕ್ಕೆ ಹೋಗಲಿಕ್ಕೆ ಸಂಪೂರ್ಣವಾದ ರೀತಿಯ ಸಹಕಾರವನ್ನು ಕೊಟ್ಟಂತಹ LPG BPL ರಿಜಿಸ್ಟರ್ಡ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತಗೊಂಡಿರುವಂತಹ ಸಂಘಟನೆಯು ಕೂಡ ನಮ್ಮ ಈ
الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل
قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس الحمد لله رب العالمين حمدا يوافي نعمه ويكافئ مزيده اللهم صل وسلم على رسولك سيدنا محمد وعلى آل سيدنا ومولانا محمد اللهم يا رب بجاه نبيك المصطفى ورسولك المرتضى صلى الله عليه وسلم بارك لنا في كل أمورنا لا سيما في مجلسنا هذا وفي الأمر الذي قد توجهنا إليه بركة تامة كما باركت على عبادك الصالحين اللهم يا رب بجاه نبيك المصطفى ورسولك المرتضى صلى الله عليه وسلم طهر قلوبنا اللهم طهر قلوبنا من كل وصف يباعدنا عن مشاهدتك ومحبتك وأمتنا مع السنة والجماعة والشوق إلى لقائك يا ذا الجلال والإكرام اللهم إنا نسألك العفو والعافية والمعافاة الدائمة في الدين والدنيا والآخرة اللهم إنا نعوذ بك من الهم والحزن ونعوذ بك من العجز والكسل ونعوذ بك من الجبن والبخل ونعوذ بك من غلبة الدين وقهر الرجال ربنا آتنا في الدنيا حسنة وفي الآخرة حسنة وقنا عذاب النار ربنا تقبل منا إنك أنت السميع العليم وتب علينا إنك أنت التواب الرحيم آمين برحمتك يا أرحم الراحمين صلى الله تعالى وسلم على خير خلقه سيدنا محمد وآله وصحبه أجمعين سبحان ربك رب العزة عما يصفون وسلام على المرسلين والحمد لله رب العالمين ಪ್ರಾರ್ಥನೆಯೊಂದಿಗೆ ಸಹಕರಿಸಿಕೊಂಡ ಅನಸ್ ಅಜರಿ ಕತೆ ನಾಡಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ಡಾಕ್ಟರ್ HR ತಿಮ್ಮಯ್ಯರವರು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ
ಗಣ್ಯರಿಗೆ ನಮಸ್ಕರಿಸ್ತಾ ಭಾಳ ಹೆಮ್ಮೆ ಮತ್ತು ಖುಷಿ ಒಟ್ಟಿಗೆ ಆಗ್ತಾ ಇದೆ. ಈ ದಿವಸ ನಾವು ಪ್ರತಿಷ್ಠಿತ ನಗರ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡವನ್ನು ಉದ್ಘಾಟನೆ ಮಾಡುವುದರ ಜೊತೆಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ ಹಾಗೂ ಶಂಕುಸ್ಥಾಪನೆಯನ್ನು ಕೂಡ ಸನ್ಮಾನ್ಯ ಸಚಿವರು ಹಾಗೂ ಸನ್ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಹಾಗೂ ಗಣ್ಯರು ಮಾಡಿಕೊಟ್ಟಿದ್ದಾರೆ. ಹಲವಾರು ದಿನದ ಕನಸಿದು. ಈ ಭಾಗದಲ್ಲಿ ಚಿಕ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದದ್ದು ಇವತ್ತು ಇಷ್ಟು ದೊಡ್ಡ ಬೃಹತ್ ಮಟ್ಟದ ಸಮುದಾಯ ಆರೋಗ್ಯ ಕೇಂದ್ರವಾಗಿ ಬೆಳೆದು ನಿಂತಿದೆ. ಈ ಸುಂದರ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರೋದಕ್ಕೆ ಅತ್ಯಂತ ಹೆಮ್ಮೆಯನ್ನು ಪಡ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಪ್ರತಿ ಹಂತದಲ್ಲೂ ನಮ್ಮೊಂದಿಗೆ ಕರೆದು ಸಲಹೆ ಸೂಚನೆಗಳನ್ನು ಕೊಟ್ಟು ಸಣ್ಣ ಮಾರ್ಪಾಡುಗಳನ್ನು ಮಾಡಿಕೊಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಮುಖ ರೂವಾರಿ ಪಾತ್ರಧಾರಿಯಾಗಿರುವ ನಮ್ಮೆಲ್ಲರ ನೆಚ್ಚಿನ ಕರ್ನಾಟಕದ ವಿಧಾನಸಭೆಯ ಅಧ್ಯಕ್ಷರು, ನೆಚ್ಚಿನ ಜನಪ್ರಿಯ ನಾಯಕರಾದ ಶ್ರೀಯುತ UT ಖಾದರ್ ಫರೀದ್ ಸಾಹೇಬರಿಗೆ ಎಲ್ಲರ ಪರವಾಗಿ ಜೋರ ಚಪ್ಪಳದೊಂದಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಾಕ್ಟರ್ ಸುದರ್ಶನ್ ಜಿಲ್ಲಾ ಆರೋಗ್ಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವ ನಮ್ಮೆಲ್ಲರ ನೆಚ್ಚಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀಯುತ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಎಲ್ಲರ ಪರವಾಗಿ ಜೋರಾದ ಚಪ್ಪಳಿಯೊಂದಿಗೆ ಸ್ವಾಗತವನ್ನ ಕೋರ್ತಾ ಇದೆ. ಡಾಕ್ಟರ್ ರಾಜೇಶ್ ಬೇಬಿ ಜಿಲ್ಲಾ RCH ಅಧಿಕಾರಿಗಳು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀಯುತ ಐವಾನ್ ಡಿಸೋಜರವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದೆ. ಡಾಕ್ಟರ್ ತುಫೈಲ್ ಆಡಳಿತ ವೈದ್ಯಾಧಿಕ ಸಜೀವ್ ಪನೋಡಿ ಇವರು ಸನ್ಮಾನ್ಯ ಐವಾನ್ ಡಿಸೋಜರವನ್ನ ಶಾಲನ್ನು ನೀಡಿ ಗೌರವಿಸಬೇಕು. ಸಭೆಯಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಕೆ ಶಶಿಕಲರ್ ಅವರು ನಗರಸಭೆ ಉಲ್ಲಾಳದ ಅಧ್ಯಕ್ಷರು, ಅವರಿಗೂ ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾದ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಡಾಕ್ಟರ್ ನಿಖಿಲ್ ಆಡಳಿತ ವೈದ್ಯಾಧಿಕಾರಿಗಳು ಆರೋಗ್ಯ ಉಲ್ಲಾಳ ಇವರು ಅವರಿಗೆ ಶಾಲನ್ನು ಹೊಂದಿಸಿ ತಾರಾನಾಥ್ ಗಟ್ಟಿ ಅವರು ಅಧ್ಯಕ್ಷರು ಕರ್ನಾಟಕ ತುಳು ಅಕಾಡೆಮಿ ಉಪಸ್ಥಿತಿದ್ದಾರೆ. ಅವ್ರಿಗೂ ಕೂಡ ನಾನು ಹಾರ್ದಿಕವಾದ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಡಾಕ್ಟರ್ ಸುನೀತ್ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೋಳ್ಯಾರ್ ಶ್ರೀಯುತರು ಶಾಲನ್ನು ಹೊಂದಿಸಿ ಕರ್ನಾಟಕ ಕೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಮಮತಾ DS ಗಟ್ಟಿ ಮೇಡಮ್ ಅವರಿದ್ದಾರೆ. ಅವರು ಕೂಡ ಹಾರ್ದಿಕವಾದ ಸುಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಶ್ರೀಮತಿ ಜ್ಯೋತಿ ಕೆ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಇವರು ಸಭೆಯಲ್ಲಿ ಉಪಸ್ಥಿತರಿರುವ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಸದಾಶಿವ ಉಳ್ಳಾರವರಿಗೂ ಕೂಡ ಹಾರ್ದಿಕವಾದ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಡಾಕ್ಟರ್ ಸುಜಯ್ ಭಂಡಾರಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಮುಂಗಡ ಶ್ರೀತರಿಗೆ ಶಾಲನ್ನು ಹೊಂದಿಸಿ ಗೌರವವನ್ನು ಸಲ್ಲಿಸಲಿಕ್ಕಿದ್ದಾರೆ. ಶ್ರೀ MP ಶ್ರೀನಾಥ್ ರವರು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ, ಅವರು ಕೂಡ ನಾನು ಹಾರ್ದಿಕವಾದ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಡಾಕ್ಟರ್ ತಾರಾ ಮಕ್ಕಳ ತಜ್ಞರು ಶ್ರೀತರಿಗೆ ಶಾಲನ್ನು ಹೊಂದಿಸಿ ಗೌರವವನ್ನು ಸಲ್ಲಿಸಬೇಕು ವಿನಂತಿಸಿಕೊಳ್ತಾ ಇದ್ದೇನೆ. ಸಭೆಯಲ್ಲಿ ಹಾಜರಿರುವ ಎನಪೋಯ ಸಮೂಹ ಸಂಸ್ಥೆಗಳ ಕುಲಪತಿಗಳು, ಎನಪೋಯ ಡೀಮ್ಡ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಶ್ರೀಯುತ ಅಬ್ದುಲ್ಲಾ ಕುಂಜಿ ಇವರಿದ್ದಾರೆ. ಅವ್ರಿಗೂ ಕೂಡ ಹಾರ್ದಿಕವಾದ ಸುಸ್ವಾಗತವನ್ನ ನಾನು ವರ್ಷ ವೈದ್ಯಾಧಿಕಾರಿಗಳು ಅಂಬುಲಮಗರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಈ ಆವರಣದಲ್ಲಿ ನಮಗೆ ಈ ವರ್ಷ ಭಾರತ್ ಪೆಟ್ರೋಲಿಯಂ ಕಂಪನಿಯಿಂದ 1,59,00,000 ಅನುದಾನವನ್ನು ಕೊಟ್ಟು ಪುನಶ್ಚೇತನ ಕಾರ್ಯ ರಿಹಾಬಿಲಿಟೇಷನ್ ಸೆಂಟರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಭಾರತ್ ಪೆಟ್ರೋಲಿಯಂನ ರಾಜ್ಯ ಮುಖ್ಯಸ್ಥರಾದ ನೀರಾ ಸಿಂಗ್ ಇದ್ದಾರೆ. ಅವ್ರಿಗೂ ಕೂಡ ಹಾರ್ದಿಕವಾದ ಸುಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಶ್ರೀಮತಿ ಶಾಲೆಟ್ ಮೊಂತೆರೋ ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ಶ್ರೀತರಿಗೆ ಮಾರುತಿ ಜನಸೇವಾ ಸಂಘ, ಮಾರುತಿ ಯುವಕ ಮಂಡಳಿ, ಕನ್ನಡ ರಾಜ್ಯೋತ್ಸವ ಪುರಸ್ಕೃತ ಸಂಸ್ಥೆ ಇದು. ನಮಗೆ ಶವಾಗಾರಕ್ಕೆ 4 ಫ್ರೀಜರ್ಗಳನ್ನು ಅವರು ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಅದರ ಅಧ್ಯಕ್ಷರಾದ ಶ್ರೀ ಸಂದೀಪ್ ಪುತ್ರನ್ರವರಿಗೆ ನಾನು ಹಾರ್ದಿಕವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ ಸೀಮಾ ಅರಿವಳಿಕೆ ತಜ್ಞರು ಶ್ರೀತರಿಗೆ ಗೌರವವನ್ನು ಸಲ್ಲಿಸಬೇಕು. ಸಭೆಯಲ್ಲಿ ಉಪಸ್ಥಿತರಿರುವ ಶ್ರೀ ಹರೀಶ್ ಸಭೆಯಲ್ಲಿ ಉಪಸ್ಥಿತರಿರುವ ಶ್ರೀ ಹರೀಶ್ ಕುಮಾರ್ ಅವರು ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು, ಅವರು ಕೂಡ ಹಾರ್ದಿಕವಾದ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉಲ್ಲಾಳ ದರ್ಗಾದ ಅಧ್ಯಕ್ಷರಾದ BG ಹನೀಫ್ ಹಾಜಿ ಅವರಿದ್ದಾರೆ. ಅವರು ಕೂಡ ನಾನು ಹಾರ್ದಿಕವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಮೂಹ ಸಂಸ್ಥೆಗಳ ಹಾಜಿ ಕಣಚೂರು ಮೋಹನ್ ರವರಿದ್ದಾರೆ. ಅವರು ಕೂಡ ಹಾರ್ದಿಕವಾದ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆ ಸಂದೀಪ್ ರೇನಾರವರು BPCLನ ಜಿಲ್ಲಾ ದಕ್ಷಿಣ ಕನ್ನಡ ಮುಖ್ಯಸ್ಥರಿದ್ದ, ಅವರು ಕೂಡ ಹಾರ್ದಿಕ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಸಭೆಯಲ್ಲಿ ಡಾಕ್ಟರ್ ಶಿವಪ್ರಕಾಶ್ ರವರು ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕರು, ಅವ್ರಿಗೂ ಹಾರ್ದಿಕವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಬ್ದುಲ್ ಜಲೀಲ್ ಅವರು ಅಜಯ್ ಹೆಬ್ಬಾರ್
ಡಾಕ್ಟರ್ ಇಕ್ಬಾಲ್ ರವರು ಜಿಲ್ಲಾ ಆಯುಷ್ ಅಧಿಕಾರಿಗಳು, ಅವ್ರಿಗೂ ಕೂಡ ನಾನು ಹಾರ್ದಿಕವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಅಜಯ್ ಹೆಬ್ಬಾರ್ ಅವರು ಅವ್ರಿಗೂ ಕೂಡ ನಾನು ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರಸ್ವತಿ ಶಿಕ್ಷಣ ಅಧಿಕಾರಿಗಳು ಯಾರು ಸರ್? ಹಾಂ ಹೇಳಿ, ಆಯ್ತು ಸೊ ಜಾವೀದ್ ಇದ್ದಾರೆ, ಅವ್ರಿಗೂ ಕೂಡ ಹಾರ್ದಿಕ ಸುಸ್ವಾಗತ ಬಯಸ್ತಾ ಇದ್ದೇನೆ. ಸೊ ಅಜಯ್ ಹೆಬ್ಬಾರ್ ಅವರು ಈ ದಿನದ ಪೂಜಾ ಕೈಂಕರ್ಯವನ್ನು ನಡೆಸಿಕೊಟ್ಟಿದ್ದಾರೆ, ಅವ್ರಿಗೂ ಹಾರ್ದಿಕವಾದ ಸುಸ್ವಾಗತ ಬಯಸ್ತಿದ್ದೇನೆ. ಡಾಕ್ಟರ್ ಹಬೀಬ್ ರವರು ವೆನಪಯ್ಯ ಸಂಸ್ಥೆಯ ವೈದ್ಯಕೀಯ ಅಧೀಕ್ಷಕರು, ಅವ್ರಿಗೂ ಕೂಡ ಹಾರ್ದಿಕವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಆಸೀನರಾಗಿ ಎಲ್ಲ ಅತಿ ಗಣ್ಯರಿಗೆ ನಾನು ಹಾರ್ದಿಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಸಭಿಕರಿಗೆ, ಗ್ರಾಮಸ್ಥರಿಗೆ ಹಾಗೂ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ಅಂತರಾಳದಿಂದ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ಸಮಾರಂಭದಲ್ಲಿ ಪಾಲ್ಗೊಂಡು ಆಗಮಿಸಿದ ಸರ್ವರಿಗೂ ಸ್ವಾಗತವನ್ನು ಕೋರಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಎಚ್.ಆರ್. ತಿಮ್ಮಯ್ಯ ತಮ್ಮ ಕೂಡ ಕಾರ್ಯಕ್ರಮ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಪದ್ಮರಾಜ್ ಅವರಿದ್ದಾರೆ, ಅವರು ಕುದ್ರೋಳಿ ಗೋಕರ್ಣ ದೇವಸ್ಥಾನದ ಟ್ರಸ್ಟಿ, ಅವ್ರಿಗೂ ಕೂಡ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಆಗಮಿಸಿದ ಎಲ್ಲ ಪತ್ರಿಕೆಗಳ ದೃಶ್ಯ ಮಾಧ್ಯಮದವರು ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಈಗ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಅತಿಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೊಡಬೇಕಾಗಿ ಅತಿಥಿಗಳಲ್ಲಿ ಎಲ್ಲ ಗಣ್ಯಾತಿ ಗಣ್ಯರು ವಿನಂತಿಸಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಪಿ ಖಾದರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜರ್ ಅವರ ನೇತೃತ್ವದ ಎಲ್ಲ ಗಣ್ಯಾತಿ ಗಣ್ಯರು ಸೇರಿ ಭಾರತ ದೇಶದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ತಲೆ ಎತ್ತಿ ನಿಂತಿರುವ ಅಭಿಮಾನದ ಉಳ್ಳಾಲ ನಗರ ಆರೋಗ್ಯ ಕೇಂದ್ರದ ಸಮುದಾಯ ಆರೋಗ್ಯ ಕೇಂದ್ರ ಈಗಾಗಲೇ ಉದ್ಘಾಟನೆಗೊಂಡಿದೆ. ಈಗ ವೇದಿಕೆಯಲ್ಲಿ ಅತಿಥಿಗಳು ಉದ್ಘಾಟನೆ ನೆರವೇರಿಸಿದ್ದಾರೆ. ಅದನ್ನ ಸಾಮಾಜಿಕ ಮುಖಂಡರಾದ ದಿವಂಗತ ಕುನ್ನಿ ಮೂಲಕ ಸಂಸ್ಥೆಗಳ ಸಹಕಾರ, ಊರ ನಾಗರಿಕರ ಬೇಡಿಕೆಯಂತೆ ಈ ಆಸ್ಪತ್ರೆ ಉನ್ನತಿಗೊಳ್ಳಬೇಕೆಟ್ಟದಾದ ಧೀಮಂತ ಸಾಹಸಿ ಸನ್ಮಾನ ಶ್ರೀಯುತ ಈ ಆಸ್ಪತ್ರೆಯ ಚಿತ್ರ ಉಳ್ಳಾಲದ ನೆತ್ತಿಯಲ್ಲಿ ಭವ್ಯವಾದ ಸುಸಜ್ಜಿತಗಳಲ್ಲಿ ವಿ ಚಾಲೆಂಜ್ ಯು. ದೇಶದ ಚರಿತ್ರೆಯಲ್ಲಿ ಎಲ್ಲಿಂದ ಗುಜರಾತ್ನವರೆಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿ ಶ್ರೀಯುತ ಯುಪಿ ಖಾದರ್. ಇದೀಗ ಮನದಾಳದ ಅಭಿಪ್ರಾಯಕ್ಕಾಗಿ ವೇದಿಕೆಗೆ ಸ್ವಾಗತ. ರಾಷ್ಟ್ರೀಯ ಆರೋಗ್ಯ ಇಲಾಖೆ, ಜಿಲ್ಲಾ ಆರೋಗ್ಯ ಮತ್ತು ತಾಲೂಕು ಆರೋಗ್ಯ ಇಲಾಖೆ, ನಗರ ಸಮುದಾಯ ಆರೋಗ್ಯ ಕೇಂದ್ರ ಸಂಯುಕ್ತ ಆಶ್ರಯದಲ್ಲಿ ನಗರ ಸಮುದಾಯ ಆರೋಗ್ಯ ಕೇಂದ್ರ ಉಳ್ಳಾಲ, ಇಲ್ಲಿಯ ನೂತನ ಕಟ್ಟಡ ಉದ್ಘಾಟನೆ, ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ, ಶವಗಾರ ಮತ್ತು ಅದಕ್ಕೆ ಕೊಟ್ಟಂಥ ಆ ಒಂದು ಕೋಲ್ಡ್ ಸ್ಟೋರೇಜ್ನ ಉದ್ಘಾಟನೆ ಹಾಗೂ ನೂತನವಾಗಿ ಇಲ್ಲಿ ನಿರ್ಮಾಣ ಆಗಲಿರುವಂತಹ ರಿಹ್ಯಾಬ್ ಸೆಂಟರ್ಗೆ ಶಂಕುಸ್ಥಾಪನೆ ಅರ್ಥಪೂರ್ಣ ಸಮಾರಂಭ. ಇದರೆಲ್ಲ ಜವಾಬ್ದಾರಿಯನ್ನು ಯನಪಯ್ಯ ಮೆಡಿಕಲ್ ಕಾಲೇಜ್ನ ಯೂನಿವರ್ಸಿಟಿಯವರು ವಹಿಸಿಕೊಂಡು ಅದಕ್ಕೆ ಅಧಿಕಾರ ಕೊಡುವಂಥ ಈ ಒಂದು ಸುಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದು, ಸಮಾರಂಭದ ಗಣ್ಯ ಅತಿಥಿಗಳು ಉಪಸ್ಥಿತರಿದ್ದು, ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರು, ನನ್ನ ಸನ್ಮಿತ್ರರು, ಈ ಒಂದು ಆಸ್ಪತ್ರೆಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಮತ್ತು ಈ ಒಂದು ಅಭಿವೃದ್ಧಿಗೆ ತನ್ನ ಸಂಪೂರ್ಣವಾದ ಸಹಕಾರ ನೇತೃತ್ವ ಕೊಡ್ತಿರುವಂತಹ ನಮ್ಮ ಆರೋಗ್ಯ ಸಚಿವರಾಗಿರುವಂಥ ಗೌರವಾನ್ವಿತ ಶ್ರೀ ದಿನೇಶ್ ಗುಂಡೂರಾವ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಗರಸಭೆಯ ಅಧ್ಯಕ್ಷ ಅಂತ ಶ್ರೀಮತಿ ಶಶಿಕಲಾರವರೇ, ವಿಧಾನ ಪರಿಷತ್ ಸದಸ್ಯರು, ನನ್ನ ಸನ್ಮಿತರಾಗಿರುವಂತಹ ಐವನ್ ಡಿಸೋಜ್ ಅವರೇ, ಬಹುಶಃ ಇವತ್ತು ರಿಹ್ಯಾಬ್ ಸೆಂಟರ್ಗೆ ನಮಗೆ ಇವತ್ತು 1.5 ಕೋಟಿ ರೂಪಾಯಿಗಿಂತ ಅಧಿಕ ಮೊತ್ತವನ್ನು ಕೊಟ್ಟಂಥ BPSLನ ಮುಖ್ಯಸ್ಥರಾದಂಥ ನೀರಾ ಸಿಂಗ್ರವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಯಾನಪಯ್ಯ ಮೆಡಿಕಲ್ ಕಾಲೇಜ್ ಸಂಸ್ಥೆಯ ಪ್ರಮುಖರಾಗಿರುವಂಥ ವೈ ಅಬ್ದುಲ್ಲಾ ಕುಂಜಿರವರೇ, ಕಣಚೂರು ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರ ಕಣಚೂರು ಮೋನಕ್ಕನ್ ಅವರೇ, ಮೂಡದ ಅಧ್ಯಕ್ಷರಾಗಿರುವಂತಹ ಸದಾಶಿವ್ ಉಲ್ಲಾಲ್ ಅವರೇ, ಗೇರು ಅಭಿನಯ ನಿಗಮದ ಅಧ್ಯಕ್ಷ ಅಂತ ಮಮತಾ DS ಗಟ್ಟೀರ್ ಅವರೇ, ಉಲ್ಲಾಲ ದರ್ಗಾ ಸಮಿತಿಯ ಅಧ್ಯಕ್ಷ ಅಂತ ಗೌರವಾನ್ವಿತ ಹನೀಫ್ ಹಾಜಿರ್ ಅವರೇ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಹರೀಶ್ ಕುಮಾರ್ ಅವರೇ, ಅದೇ ಇವತ್ತಿನ ಶಂಕುಸ್ಥಾಪನೆ ಪೂಜಾ ಕಾರ್ಯಕ್ರಮ ನಿರ್ವಹಿಸಿದಂಥ ಗೌರವಾನ್ವಿತ ಹೆಬ್ಬಾರ್ ಗುರುಗಲೆ, ವೇದಿಕೆ ಮೇಲೆ ಉಪಸ್ಥಿತವಂಥ ನಮ್ಮ ಮಾರ್ಚರಿಗೆ ಬಹುಶಃ ಕೋಲ್ಡ್ ಸ್ಟೋರೇಜನ್ನು ಕೊಟ್ಟು ತಮ್ಮ ಸಾಮಾಜಿಕ ಚಿಂತನೆ ಬೆಳೆದಂಥ ಮಾರುತಿ ಯುವಕ ಮತ್ತು ಯುವತಿ ಮಂಡಲದ ಅಧ್ಯಕ್ಷ ಆಗಿರುವಂಥ ಸಂದೀಪ್ ರವರೇ, DM ಅವರೇ ಆದಂಥ ವಿಜಯ್ ಪ್ರಕಾಶ್ ಅವರೇ, ನಮ್ಮ ಇಕ್ಬಾಲ್ ಅವರೇ, ಅದೇ ರೀತಿ ಆಗುವಂಥ ಸತೀಶ್ ಅವರೇ, ತಾರನಾಥ್ ಗಟ್ಟೀರ್ ಅವರೇ, ಪರ್ವೇಜ್ ಅವರೇ, ರಮೇಶ್ ಶೆಟ್ರ್ ಅವರೇ, ನನ್ನ ಸನ್ಮಿತರಾಗಿರುವಂಥ ಲೋಕಸಭಾ ನನ್ನ ಆತ್ಮೀಯ ಯುವ ನಾಯಕರಾಗಿರುವಂತಹ
ಪದ್ಮರ ಪೂಜಾರವರೇ, ನನ್ನ ಮುಂದಿರುವ ಎಲ್ಲ ನಗರಸಭೆಯ ಸದಸ್ಯರುಗಳಿಗೆ, ಮಾಜಿ ಸದಸ್ಯರಲ್ಲಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಸದಸ್ಯರುಗಳೇ, ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಂಸ್ಥೆಯ ಎಲ್ಲ ನಮ್ಮ ಸದಸ್ಯರೇ, ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯ ಸಮಿತಿ ಅಧ್ಯಕ್ಷರಾದ ಮುಸ್ತಫರವರೇ, ಈ ಒಂದು ಆಸ್ಪತ್ರೆಯ ಮುಖ್ಯ ವೈದ್ಯ ಅಧಿಕಾರಿ ಮತ್ತು ವೈದ್ಯಾಧಿಕಾರಿ ಎಲ್ಲ ಸಿಬ್ಬಂದಿ ವರ್ಗದವರೇ, ಯಾನಪ್ಪ ಆಸ್ಪತ್ರೆಯ ವೈದ್ಯರು ಮತ್ತು ಎಲ್ಲ ವೈದ್ಯರ ಸಿಬ್ಬಂದಿ ವರ್ಗದವರೇ, ಆಯುಷ್ನ ಮತ್ತು ಇಲಾಖೆಯ ಅದರಲ್ಲಿ ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಹಾಗೂ ಯೋಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಮ್ಮ ವೈದ್ಯರು ಮತ್ತು ಎಲ್ಲ ನಮ್ಮ ಆ ಒಂದು ಆರೋಗ್ಯ ಕಾರ್ಯಕರ್ತರೇ, ಡಯಾಲಿಸಿಸ್ ಕೇಂದ್ರದ ಮುಖ್ಯಸ್ಥರೇ, 108ನ ಮತ್ತು ಇಲ್ಲಿಯ ವಾಚ್ಮ್ಯಾನ್ ಮತ್ತು ಎಲ್ಲ ನಮ್ಮ ಗಾರ್ಡನಿಂಗ್ ಎಲ್ಲ ಇಲ್ಲಿಯ ಮೇಲ್ಪಟ್ಟಂಥ ಡಾಕ್ಟರ್ ವೈದ್ಯರಿಂದ ಹಿಡಿದು ಸಣ್ಣ ಪಟ್ಟಿನ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ವಿಶೇಷವಾಗಿ ನಾನು ಸ್ವಾಗತಿಸಿಕೊಂಡು ನಿಮಗೆಲ್ಲ ಇವತ್ತು ನಾನು ಶುಭಾಶಯ ಸಲ್ಲಿಸುವ ಜೊತೆಯಲ್ಲಿ ನಮ್ಮ DHO ಆದ ತಮ್ಮಯ್ಯ ಮತ್ತೆಲ್ಲ ನಿಮ್ಮ ಆರೋಗ್ಯ ಇಲಾಖೆಯ ನಮ್ಮ DHO ಮತ್ತೆಲ್ಲ ನಮ್ಮ RCTL ಅಧಿಕಾರಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಸಮಾರಂಭದಲ್ಲಿ ನಾವೆಲ್ಲ ಸೇರಿಕೊಳ್ಳಿಕ್ಕೆ. ಯಾಕೆಂತ ಹೇಳಿದರೆ ಈ ಒಂದು ಆಸ್ಪತ್ರೆಯನ್ನು ಬಹುಶಃ 2014ರಲ್ಲಿ ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಾವು ಇವತ್ತು ನಿರ್ಮಾಣ ಮಾಡಿತ್ತು. ಅದಕ್ಕಿಂತ ಮುಂಚೆ ಅದು ಬರೀ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು, ಸರಿಯಾಗಿ ಇವತ್ತು ಹೆಸರಿಲ್ಲ. ಬಹುಶಃ ನಮಗೆ ಅಗಲಿದಂಥ ಕುಂಜುಮೋನಕ್ಕ ಅವರು ಮೇನ್ ಇದ್ದರು, ಮಯ್ಯದಿ ಅಕ್ಕ, ಮಾರುತಿ ಅವರು ಮತ್ತು ಇಲ್ಲಿ ಎಲ್ಲ ನಮ್ಮ ಸಂಘ ಸಂಸ್ಥೆಯವ್ರಿಗೂ ಇದನ್ನು ಸರಿಪಡಿಸಬೇಕಂದ್ರೆ ಆಗಿಂದಾಗ ಒಂದು ಬೇಡಿಕೆ ಇತ್ತು. ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ಪ್ರಕಾರವೇ ಅವತ್ತು ನಾನು ಆರೋಗ್ಯ ಸಚಿವನಾಗಿ ಬಂದಾಗ ಇದಕ್ಕೆ ಫಸ್ಟ್ ಒಂದು ಪ್ಲ್ಯಾನ್ ಮಾಡಿದ್ದೆ. ಪ್ಲ್ಯಾನ್ ಮಾಡಿದಂಥ ಸಂದರ್ಭ ಹೇಳಿದರು, ಇದು ಮಂಗಳೂರು ನಗರಕ್ಕೆ ಬರೀ 8 ಕಿಲೋಮೀಟರ್ ಮಾತ್ರ ಇದೆ, ಈ ಬರೀ ಹತ್ತಿರದಲ್ಲಿ ಇಲ್ಲಿಯೂ ಕೂಡ ಕೊಡೋದಿಲ್ಲ, ಇದು ಕೊಡಲಿಕ್ಕೆ ಸಾಧ್ಯವಾಗದ ಭಾಳ ಚರ್ಚೆ ಆಯಿತು. ಏನು ನಿಮ್ಮೆಲ್ಲ ನೀವೆಲ್ಲ ಕೊಟ್ಟಂಥ ಅವಕಾಶದಿಂದ ಅವತ್ತು ಮತ್ತೆ ಕೇಂದ್ರಕ್ಕೆ ಹೋಗಿ, ಅವತ್ತು ಬಹುಶಃ ಗುಲಾಂ ನಬಿ ಆಜಾದ್ ಅವರು ಕೇಂದ್ರದ ಸಚಿವರಾಗಿದ್ದು, ಅಲ್ಲಿಂದ ಸ್ಪೆಷಲ್ ಪರ್ಮಿಷನ್ NHM ಅಡಿಯಲ್ಲಿ ತಂದು ಇಲ್ಲಿ ಒಂದು ಅದ್ಭುತವಾದ ಒಂದು ಮಾದರಿಯಾದ ಕಟ್ಟಡವನ್ನು ಬಹುಶಃ ನಾವು ಅಲ್ಲಿ ಕಟ್ಟಲಿಕ್ಕೆ ನಾವು ಪ್ರಾರಂಭ ಮಾಡಿ ಅವತ್ತು ಪೂರ್ಣಗೊಂಡಿತ್ತು. ಇಷ್ಟು ಮಾತ್ರ ಅಲ್ಲ, ಇವರಿಗೆಲ್ಲರಿಗೂ ಕ್ವಾರ್ಟರ್ಸ್ ಇದೆ, ಫ್ಲ್ಯಾಟ್ ಸಿಸ್ಟಮ್ ಪಕ್ಕದಲ್ಲೇ ಬ್ಯೂಟಿಫುಲ್ ಬಿಲ್ಡಿಂಗ್ ಇದೆ, ಭಾಳ ಚೆನ್ನಾಗಿರುವಂಥ ಫ್ಲ್ಯಾಟ್ ಸಿಸ್ಟಮ್ ಕೂಡ ಅವತ್ತೇ ನಾವು ಅದನ್ನು ಸ್ಯಾಂಕ್ಷನ್ ಆಗಿ ಬಂತು. ಯಾಕಂತ ಹೇಳಿದರೆ ನೀವು ಮಂಗಳೂರಿಂದ ಮತ್ತೆ ಹೋಗಬೇಕು 25 ಕಿಲೋಮೀಟ್ರ್, ಅದು ಬಂಟ್ವಾಳಕ್ಕೆ ತಾಲೂಕು ಆಸ್ಪತ್ರೆಗೆ CSCಗೆಲ್ಲ. ಇಲ್ಲಿಂದ ನೀವು ಮುಲ್ಕಿಗೆ ಹೋಗಬೇಕು, ನಮ್ಮ ಮೂಡಬಿದಿಗೆ ಹೋಗ್ಬೇಕು, ತಾಲೂಕು ಸಿಗ್ಬೇಕು, CSC ಅಲ್ಲ. ಮತ್ತು CSB 30 ಕಿಲೋಮೀಟ್ರಿಂದ ಮುಲ್ಕಿಗೆ ಹೋಗಬೇಕು. ಸುರತ್ಕಲ್ಲಲ್ಲಿ BSF ಇದೆ, NNPT ಇದೆ, ನ್ಯೂಪೋರ್ಟ್ ಇದೆ, ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, MRPL ಇದೆ, ಹಲವಾರು BSF ಫ್ಯಾಕ್ಟ್ರಿ ಇದೆ. ಇದು ಕೂಡ ಅಲ್ಲಿ ಒಂದು ಕೂಡ ಇನ್ನು ಅವರಿಗೆ ಅಲ್ಲಿ ತಾಲೂಕು ಆಸ್ಪತ್ರೆ ಆಗಲಿ ಅಥವಾ ಅಲ್ಲಿ ಒಂದು CSC ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಅದೊಂದು ನಿಯಮಗಳಿದೆ. ಅದಕ್ಕೆ ಅವತ್ತು ನೀವು ಕೊಟ್ಟಂಥ ನಮ್ಮ ಕ್ಷೇತ್ರದ ಕೊಟ್ಟಂಥ ಅಧಿಕಾರ ಮುಖಾಂತರ ಇದು ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ಆಗ್ತದೆ. ಇದರೆಲ್ಲ ಜವಾಬ್ದಾರಿ ಮತ್ತು ಎಲ್ಲ ಗೌರವ ಅದು ನನ್ನ ಕ್ಷೇತ್ರದ ನಿಮಗೆ ಇದು ಸಲ್ಲುತ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇಲ್ಲಿ ನಾವು ಇದನ್ನು ಕಟ್ಟಡವನ್ನು ಕಟ್ಟಿ ಇವತ್ತು ಸರ್ಕಾರದ ನಿಯಮ ಪ್ರಕಾರ ಅದಕ್ಕೊಂದು ಸಿಸ್ಟಮ್ ಇದೆ, ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಮತ್ತು 2 ವೈದ್ಯರ ಕೊರತೆ, ನರ್ಸಿಂಗ್ ಸಿಸ್ಟರ್ಗಳ ಕೊರತೆ ಇರುವಂಥ ಅವಕಾಶಗಳು ಬಂತು. ಆದ ಕಾರಣ ಯಾವಾಗ ಹಂತ ಬಗೆಹರಿಸಿಕೊಂಡು ನಾವೆಲ್ಲ ಚರ್ಚೆ ಮಾಡಿದಾಗ ಬಹುಶಃ ಇದು ನನಗೆ ಆಯಿತು, ನಮ್ಮಿಂದಲ್ಲಿ ಇದು ನಡೆಸಲಿಕ್ಕೆ ಭಾಳ ಕಷ್ಟ ಇದೆ, ನನಗೆ ಭಾಳ ಚೆನ್ನಾಗಿದ್ದು ಗೊತ್ತಿದೆ. ನಾನು ನಮ್ಮ ಸಚಿವರು ದಿನೇಶ್ ಗುಂಡೂರ ಜೊತೆ ಮಾತಾಡಿಕೊಂಡು ಇದನ್ನು ನಾವು ಯಾರಾದರೂ ಒಂದು ಮೆಡಿಕಲ್ ಕಾಲೇಜ್ ಯೂನಿವರ್ಸಿಟಿಯವ್ರ ಮುಂದೆ ತೆಕ್ಕೊಂಡು ಬರೋದಾದರೆ, ಪೇಷಂಟಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡೋದಾದರೆ ನಾವು ಕೊಡುವಂಥ ಚರ್ಚೆ ಮಾಡೋ ಮೂಲಕ ಇವತ್ತು ಉತ್ತಮ ಮಟ್ಟದ MOU ರಾಜ್ಯದ ಮಟ್ಟದಲ್ಲಿ ಮಾಡಿಕೊಂಡು ಇವತ್ತು ಯಾನಪ್ಪ ಮೆಡಿಕಲ್ ಸಂಸ್ಥೆಯವರು ಇದನ್ನು ವಹಿಸಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಬಹುಶಃ ತರುವಂಥ ವಿಚಾರ ಇವತ್ತಾಯಿತು. ಇಲ್ಲಿ ಎಲ್ಲ ರೀತಿಯ ಎಲ್ಲ ಸ್ಪೆಷಲಿಸ್ಟ್ ಯಾವುದು ನೀವು ತಾಲೂಕು ಜಿಲ್ಲಾ ಮಟ್ಟದ ಮತ್ತು ನಗರ ಮಟ್ಟದ ಆಸ್ಪತ್ರೆಗೆ ಹೋದರೂ ಕೂಡ ಸಿಕ್ಕುವಂಥ ಎಲ್ಲ ಸ್ಪೆಷಲಿಸ್ಟ್ ಅಲ್ಲಿ ಸಿಗ್ತಾರೆ. ಅದರ ಜೊತೆಯಲ್ಲಿ ಎಲ್ಲ ಔಷಧ ಕೂಡ ಇಲ್ಲಿಗೆ ಸೆಕೆಂಡ್ರಿ ಕೇರ್ ಏನು ಬೇಕಾ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇವರು ಸಿಕ್ಕುವಂಥ ವ್ಯವಸ್ಥೆ ಆಗ್ತದೆ. ಸ್ಕ್ಯಾನಿಂಗ್ ಸಂಬಂಧಪಟ್ಟಂತೆ, ಅಲ್ಟ್ರಾಸೌಂಡ್ ಸಂಬಂಧಪಟ್ಟಂತೆ, ಎಕ್ಸ್ರೇ ಸಂಬಂಧಪಟ್ಟಂತೆ ಎಲ್ಲ ಅವರೇ ಟೆಕ್ನಿಷಿಯನ್ ಮತ್ತು ಅವರೇ ಮಿಷನನ್ನು ಕೂಡ ಹಾಕಿದರು. ನಮ್ಮ ಲ್ಯಾಬನ್ನು ಅಪ್ಗ್ರೇಡ್ ಮಾಡಿ ಅತ್ಯುತ್ತಮ ಲ್ಯಾಬನ್ನು ಕೂಡ ಇವತ್ತು ನಿರ್ಮಾಣ ಮಾಡಿ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಯಾವ ರೀತಿ ಇರಬೇಕು ಆ ರೀತಿ ಎಲ್ಲ ವ್ಯವಸ್ಥೆಯನ್ನು ಕೊಡೋ ಜೊತೆಯಲ್ಲಿ ಅಷ್ಟು ಮಾತ್ರ ಅಲ್ಲ, ಇಲ್ಲಿಗೆ ವಾಚ್ಮ್ಯಾನ್, ಇಲ್ಲಿಗೆ ಗಾರ್ಡನಿಂಗ್, ಇದಕ್ಕೆ ಪೇಂಟಿಂಗ್ ಬೇಕಾಗುವಂಥ ಎಲ್ಲ ಆ ಮೂಲಭೂತ ಕೊಡುವಂಥ ವ್ಯವಸ್ಥೆಯನ್ನು ಬಹುಶಃ ಹಮ್ಮಿಕೊಂಡು ಒಂದು ಉತ್ತಮ ರೀತಿಯಿಂದ ಬರುವಂಥ ಪ್ರಾರಂಭ ಇವತ್ತು ಆಯಿತು. ಇದರಿಂದಾಗಿ ಪರಿವರ್ತನೆ ಏನಾಯಿತು ಅಂತ ಹೇಳಿದರೆ, ಹಿಂದೆ ಬರೀ ದಿವಸಕ್ಕೆ 30 ಮತ್ತು 40 ಜನ ಬರ್ತಾಯಿದ್ರು ಯಾವುದಕ್ಕೆ ಔಟ್ ಪೇಷಂಟ್ ಆಗಿ. ಆಗ ಇಲ್ಲಿ ಮೂಲಭೂತ ಕೆಲ ಡಾಕ್ಟ್ರುಗಳ ಕೊರತೆ, ನರ್ಸ್ಗಳ ಕೊರತೆ ಇದ್ದಾಗ ಕೆಲವರು ಬಂದು ಪುರ್ಸೋತಿಲ್ಲ, ಇಲ್ಲಿ ಬಂದು ವೀಡಿಯೋ ಮಾಡ್ದು ವಾಟ್ಸಪ್ಪಲ್ಲಿ ಹಾಕಿದ್ದು, ಅದಾಗಿಲ್ಲ, ಇದಾಗಲಿಲ್ಲ, ಹಾಗೆ ಆಗಲಿಲ್ಲ, ಹೀಗೆ ಆಗಲಿಲ್ಲ, ಅದಕ್ಕೇನು ಕಮ್ಮಿ ಇರಲಿಲ್ಲ. ಅದು ಅವ್ರೇನು ಒಂದು ಉಪಕಾರ ಮಾಡಲಿಕ್ಕೆ ಇಲ್ಲಿ ತನಕ ಬರಲಿಲ್ಲ, ಬರೀ ವಾಟ್ಸಪ್ಪಲ್ಲಿ ಹಾಕಲಿಕ್ಕೆ ಬಹುಶಃ ಅದಿಲ್ಲ ಇದಿಲ್ಲ ಅಂತೇಳಿ ಬಹುಶಃ ಇದನ್ನು ದೂರುವಂಥ ಕೆಲಸ ಮಾಡಿದರು.
ಅದು ದೂರಿದ್ದರೂ ಕೂಡ ನಾನು ಭಾಳ ಸಂತೋಷದಿದ್ದೇನೆ. ಅದು ಎಲ್ಲ ಇಡೀ ನನ್ನ ಕ್ಷೇತ್ರದ ಜನರ ಪರವಾಗಿ ನಾನು ವಾಟ್ಸಪ್ನಲ್ಲಿ ಯಾರೆಲ್ಲ ದೂರಿದ್ದಾರೆ ಅವ್ರಿಗೆಲ್ಲ ನಾನು ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ಅದು ನಿಮ್ಮೆಲ್ಲರ ಪ್ರೇರಣೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಅವ್ರು ನನಗೆ ಪ್ರೇರಣೆ ಕೊಟ್ಟ ಕಾರಣ ನಮ್ಮ ಕೆಲಸ ಮಾಡಲಿಕ್ಕೆ ಆಯಿತು. ಅದಕ್ಕೆ ನಾನು ವಿಶೇಷ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸೋ ದರ್ಗಾ ಅಧ್ಯಕ್ಷ ರಶೀದ್ ಅಕ್ಬರ್ ಬನ್ನಿ ಬರ ಮಾಜಿ ಅಧ್ಯಕ್ಷ ಅಂತ ರಶೀದ್ ಇದ್ದಾರೆ. ಆದ ಕಾರಣ ಇಲ್ಲಿ ಆಸ್ಪತ್ರೆ ನಮ್ಮ ಆಯುಷ್ ಆಸ್ಪತ್ರೆ ಕೂಡ ಇವತ್ತು ಪ್ರಾರಂಭ ಆಯಿತು. ಅವತ್ತು ನಾವು ಆಯುಷ್ ಆಸ್ಪತ್ರೆ ಯಾಕಂದರೆ ಒಂದು ಆಸ್ಪತ್ರೆಯಲ್ಲಿ ಆಯುಷು ಕೂಡ ಬೇಕೆ, ಯಾರಿಗೆ ಅಲೋಪತಿ ಬೇಕಾದ್ರೂ ಅಲೋಪತಿ, ಯಾರು ಆಯುರ್ವೇದ ಬೇಕು ಆಯುರ್ವೇದ, ಯಾರಿಗೆ ಯುನಾನಿ ಬೇಕಾದ್ರೆ ಯುನಾನಿ, ಯಾರು ಹೋಮಿಯೋಪತಿಗೆ ಹೋಮಿಯೋಪತಿ, ಎಲ್ಲ ಒಂದೇ ಕೇಂದ್ರದಲ್ಲಿ ಬರಬೇಕಿಲ್ಲ. ಒಂದು ಕಡೆ ತಾಯಿ ಒಂದು ಕಡೆ ಹೋಗೋದು ಆಯುರ್ವೇದಕ್ಕೆ, ಮಕ್ಕಳು ಇನ್ನೊಂದು ಕಡೆ ಬರೋದು ಬೇಡ. ಎಲ್ಲ ಚಿಕಿತ್ಸೆಯು ಒಂದೇ ಕೇಂದ್ರ ಸಿಗಬೇಕಂತೇಳಿ ಆಯುಷ್ ಕೇಂದ್ರದ ಆಸ್ಪತ್ರೆಯನ್ನು ಕೂಡ ನಾವಿಲ್ಲಿ ಪ್ರಾರಂಭ ಮಾಡಿ ಅದಕ್ಕೂ ಕೂಡ ಇವತ್ತು ಒಂದು ಹಂತದಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡಿ ಅದು ಪೂರ್ಣಗೊಂಡು ಇದೀಗ ಅಲ್ಲಿ ಜಾಗ ಸಾಕಾಗೋದನ್ನು ಎನಿಸಿ ಈಗ ಮತ್ತೆ ಅದಕ್ಕೆ ಫಸ್ಟ್ ಫ್ಲೋರಿಗೆ ಮತ್ತೆ 30 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಆರೋಗ್ಯ ಸಚಿವರು ಬಿಡುಗಡೆ ಮಾಡಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಕತೆಗೆ ನಾನು ಇವತ್ತು ಸಲ್ಲಿಸ್ತೇನೆ. ಮತ್ತು 30 ಲಕ್ಷ ಬೇಕಾಗ್ಬೋದು, ನನಗೆ ವಿಶ್ವಾಸ ಇದೆ ಅವ್ರು ಮತ್ತೆ ಖಂಡಿತವಾಗಿ ನಮಗೆ ಕೊಟ್ಟೇ ಕೊಡ್ತಾರೆ ಎಂಬ ವಿಷಯವನ್ನು ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಜನರಿಗೆ ಇದು ಪ್ರಯೋಜನ ಆಗುವಂಥ ಒಂದು ವಿಷಯ ಅವಕಾಶ. ಇದೇ ರೀತಿ ಬರುವಾಗ ನಾವು ಡಯಾಲಿಸಿಸ್ ಕೇಂದ್ರ ಮಾಡಬೇಕಂತೇಳಿ ಭಾಳ ಇರುವಂಥವಿತ್ತು. ಡಯಾಲಿಸಿಸ್ ಆಗಬೇಕಂತ ಒಂದು ಬೇಡಿಕೆ, ಡಯಾಲಿಸಿಸ್ ಹಾಕಿಲ್ಲ ಆಯ್ತು, ನಾವು ಡಯಾಲಿಸಿಸ್ ಪ್ರಾರಂಭ ಮಾಡಬೇಕಂತ ಚಾಲು ಮಾಡಿಕೊಂಡು ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ನಾವು ಪ್ರಾರಂಭ ಮಾಡಬೇಕಂದ್ರೆ ನಾವು ಮಿಷಿನ್ ಕೊಡೋದು ಸಂಘ ಸಂಸ್ಥೆಯವರು ಏನಪ್ಪ ನಡೆಸಂತೆಲ್ಲ ಪ್ಲ್ಯಾನ್ ಮಾಡಿ ನಾನು ಇದ್ದಂಥ ಅನುದಾನದಲ್ಲಿ ಓಲ್ಡ್ ಬಿಲ್ಡಿಂಗ್ ಇತ್ತು ಅದನ್ನೆಲ್ಲ ಒಂದು ಟ್ರೆಡಿಷನಲ್ ಹೆರಿಟೇಜ್ ಮಾಡೆಲ್ ಆಗಿ ಅದನ್ನು ನಾನು ರೀಕನ್ಸ್ಟ್ರಕ್ಷನ್ ಮಾಡಿಕೊಂಡು ನಾವು ಡಯಾಲಿಸಿಸ್ ಎಲ್ಲ ಪ್ಲ್ಯಾನ್ ಮಾಡುವಾಗ ಆರೋಗ್ಯ ಇಲಾಖೆ ಮುಖಾಂತರ ನೆಫ್ರೋಪ್ಲಸ್ನವರಿಗೆ ಬಹುಶಃ ಅದನ್ನು ಅವಕಾಶ ಮಾಡಿಕೊಟ್ಟು ಇವತ್ತು ನೆಫ್ರೋಪ್ಲಸ್ನ ಮುಖಾಂತರ ಇವತ್ತು ಉಚಿತವಾದ ಡಯಾಲಿಸಿಸನ್ನು ಕೂಡ ಇವತ್ತು ನಾವು ಫ್ರೀಯಾಗಿ ನಾವು ಇವತ್ತು ಮಾಡ್ತಾ ಇವತ್ತು ಇದ್ದೇವೆ ಮತ್ತು ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಕೂಡ ಇದೆ. ಅದಕ್ಕೆ ನಾವು ಎಕ್ಸ್ಟ್ರಾ ಟಿ ವಿ ಎಲ್ಲ ಹಾಕಿದ್ದೇವೆ. ಯಾಕೆ ಡಯಾಲಿಸಿಸ್ ಆಗ ಅವ್ರಿಗೆ ಮಾನಸಿಕವಾದ ಟೆನ್ಷನ್ ಆಗಬಾರ್ದು. ಅದಕ್ಕಾಗಿ ಅವರಿಗೆ ನಾನು ಹೇಳಿದ್ದೇನೆ, ಟಿ ವಿ ಹಾಕಿ ಮೋಟಿವೇಶನ್ ಆಗುವಂಥ ರೀತಿಯಲ್ಲಿ ಅವರಿಗೆ ಆ ಟಿ ವಿಯಲ್ಲಿ ಬೇರೆ ಬೇರೆ ಮಾಹಿತಿಯನ್ನು ಕೊಡಿ. ಮತ್ತು ಒಂದು ಹೇಳಿದ್ದೇನೆ, ದಯವಿಟ್ಟು ನ್ಯೂಸ್ ಮಿನಿ ಹಾಕ್ಲಿಕ್ಕೆ ಹೋಗಬೇಡಿ, ಇವರ ಬಿ ಪಿ ಡಬಲ್ ಆಗಿ ರೋಗ ಜಾಸ್ತಿ ಬರೋಂಥ ಪರಿಸ್ಥಿತಿ ಆಗ್ಬೋದು ಅಂತ ಕೂಡ ಹೇಳಿದ್ದು. ಅದಕ್ಕೆ ಮೋಟಿವೇಶನಲ್ ಸ್ಪೀಚ್ ಒಂದು ಕ್ಯಾಸೆಟ್ ಮಾತ್ರ ಹಾಕಬೇಕು, ಟಿ ವಿಗೆ ಅನ್ನೋದು ಕನೆಕ್ಷನ್, ನ್ಯೂಸಿಗೆ ಮತ್ತು ಇದಕ್ಕೆ ಕನೆಕ್ಷನ್ ಕೊಡಲಿಕ್ಕೆ ಹೋಗಬೇಡಿ ಅಂತ ಮಾತನ್ನು ಕೂಡ ಹೇಳಿ ಅವರಿಗೆ ಮೋಟಿವೇಶನ್ ಆಗಿ ಇವತ್ತು ಅಲ್ಲಿದೆ. ನಮ್ಮ ಮುಂದಿನ ಯೋಜನೆ ಏನಿದೆ, ಯಾರೆಲ್ಲ ಡಯಾಲಿಸಿಸ್ ಕೇಂದ್ರಕ್ಕೆ ಬರ್ತಾರ ಅತ್ಯಂತ ಕಷ್ಟದಲ್ಲಿದ್ದವರು, ಯಾಕೆಂದರೆ ಶ್ರೀಮಂತರು ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗ್ತಾರೆ. ಈ ಆಸ್ಪತ್ರೆಗೆ ಬರುವುದೇ ಬಹುಶಃ ಇವತ್ತು ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿರುವವರು, ಫಸ್ಟ್ ಕಷ್ಟದಲ್ಲೇ ಇರುವವರು ಡಯಾಲಿಸಿಸ್ಗೆ ಮತ್ತೆ ಅವರಿಗೆ ಮತ್ತೆ ಕಷ್ಟ ಆಗುವಂಥ ವಿಚಾರ ಇವತ್ತು. ಅದಕ್ಕೆ ನಮ್ಮೊಂದು ಯೋಜನೆ ಇದೆ, ಯಾರೆಲ್ಲ ಇವತ್ತು ಡಯಾಲಿಸಿಸ್ ಇಲ್ಲಿ ಬರ್ತಾರ ಅವರಿಗೆ ತಿಂಗಳಿಗೊಮ್ಮೆ ಫ್ರೀ ಆದ ನಾವು ಬಹುಶಃ ಒಂದು ಫುಡ್ ಕಿಟ್ಟನ್ನು ಅವರಿಗೆ ಫ್ರೀಯಾಗಿ ವಿತರಣೆ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಕ್ಲ್ಯಾಪ್ ಎಲ್ಲ ಜೋರು ಮಾಡಿದಿರಿ, ತಿಂಗಳು ಕೊಡುವರಿದ್ದೆ ದಯವಿಟ್ಟು ಹೆಸರು ಕೊಡಿ, ನಾವು ನಿಮ್ಮ ಹೆಸರನ್ನು ಪಟ್ಟಿ ಮಾಡಿರ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಯಾಕೆಂದರೆ ನಾವೆಲ್ಲ ಸೇರಿ ಅದು ನಮ್ಮಿಂದ ಒಬ್ಬರಿಂದ, ಮಂತ್ರಿಂದ ಒಬ್ಬರಿಂದ ಅಥವಾ ಬಿ ಪಿ ಸಿಲ್ ಒಬ್ಬರಿಂದ ಅಥವಾ ಒಬ್ಬರಿಂದ ಆಗೋದಿಲ್ಲ. ನೀವೆಲ್ಲರೂ ಯಾರು ಅನುಕೂಲಸ್ಥರು ತಾವೆಲ್ಲಿದ್ದೀರಾ ನೀವೆಲ್ಲರೂ ಸೇರಿ ಸಣ್ಣ ಸಣ್ಣ ಮಟ್ಟಿನ ಸಹಕಾರ ಮಾಡಿದಾಗ ಅದೆಲ್ಲರಿಗೂ ಕೂಡ ಪ್ರಯೋಜನ ಇವತ್ತು ಆಗ್ತದೆ. ಇದು ನಿಮಗೆ ಜಾಸ್ತಿ ಏನು ಖರ್ಚಾಗೋದಿಲ್ಲ. ನೀವು ಒಬ್ಬೊಬ್ಬರು ದಿವಸ ಹೋಟೆಲಲ್ಲಿ ತಿನ್ನುವುದು ಅದಕ್ಕಿಂತ ಜಾಸ್ತಿ ಖರ್ಚಾಗ್ತದೆ ವಾರಕ್ಕೊಮ್ಮೆ ನೀವು ಹೋಟೆಲಲ್ಲಿ ತಿನ್ನುವಂಥದ್ದು. ಆದ ಕಾರಣ ಸಣ್ಣ ಸಣ್ಣ ರೀತಿಯ ಸಹಕಾರ ಮಾಡಿದ ಮನೋಭಾವನೆಲ್ಲ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇದರ ಜೊತೆಯಲ್ಲಿ ನಾವು ಬಹುಶಃ ಮಾರ್ಚರಿಯನ್ನು ಕೂಡ ಭಾಳ ಅದ್ಭುತವಾದ ಅವತ್ತೇ ಕಟ್ಟಿತ್ತು. ಆದರೆ ನಮಗೆ ಅವತ್ತೇನು ಮಾರ್ಚರಿ ಇದ್ದರೆ ಪೇಷಂಟ್ ಬಂದಾಗ ಡಾಕ್ಟ್ರ್ ಇಲ್ಲ, ಡಾಕ್ಟ್ರ್ ಬಂದಾಗ ಇದು ಅಟೆಂಡರ್ ಮಾಡಿ ಅದನ್ನು ಇದು ಮಾಡಲಿಕ್ಕಿಲ್ಲ. ಯಾವಾಗ ನಾವು ಏನಪ್ಪ ಅವ್ರಿಗೆ ಹಸ್ತಾಂತರ ಮಾಡಿದ್ರೆ ಸಂಪೂರ್ಣವಾಗಿ ಇದನ್ನು ಮಾಡಿ ಅಲ್ಲಿಗೆ ಡಾಕ್ಟ್ರ್ ಪ್ಲಸ್ ಅದಕ್ಕೆ ಯಾರು ಅಟೆಂಡರ್ಸ್ ಬೇಕು, ಎಲ್ಲ ಎಕ್ವಿಪ್ಮೆಂಟ್ ಬೇಕು, ಎಲ್ಲ ಕೂಡ ತಯಾರು ಮಾಡಿಡುವಂಥ ವಿಚಾರ ಇವತ್ತು ಆಯಿತು. ಆದ ಕಾರಣ ಮಾರ್ಚರಿ ರೆಡಿ ಆದ ಸಂದರ್ಭದಲ್ಲಿ ನಮ್ಮ ಮಾರುತಿ ಯುವಕ ಮಂಡಲದವರು ಮುಂದೆ ನಿಂತು ಬಂದು ಬಹುಶಃ ಅವ್ರಿಗೆ ಆವತ್ತೇ ಬಂದ ಆಸಕ್ತಿ ಇತ್ತು. ಅವ್ರು ಯಾವಾಗ ಶಾಲೆಯನ್ನು ಬಹುಶಃ ನಮ್ಮ ಮೌಗೇರಿ ಶಾಲೆಯನ್ನು ಇವತ್ತು ಅವರು ಅದನ್ನು ಅಭಿವೃದ್ಧಿ ಮಾಡಿದರೆ ಎಲ್ಲರ ಸಹಕಾರ ಇವತ್ತು ಪಡೆದುಕೊಂಡು ಆಗಲೇ ಇದರ ಬಗ್ಗೆ ಭಾಳ ಆಸಕ್ತಿ ಇತ್ತು. ಅವರು ಬಹುಶಃ ಮುಂದೆ ನಿಂತು ಬಂದು ಇವತ್ತು 4 ಸ್ಟೋರೇಜನ್ನು ಬಹುಶಃ ಕಾಡುವಂಥ ಕೆಲಸನ ಇವತ್ತು ಮಾಡಿದ್ದಾರೆ. ಒಂದು ಸಾಮಾಜಿಕವಾದ ನೆಲಗಟ್ಟಿನಲ್ಲಿ ಒಂದು ಸಂಘ ಸಂಸ್ಥೆಗಳು ಯುವಕರು ತಾವು ದುಡಿದುಕೊಂಡು ಎಲ್ಲರ ಸಹಕಾರ ಪಡೆದುಕೊಂಡು ಯಾವ ರೀತಿಯ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಬೋದು ಮತ್ತು ಸೌಹಾರ್ದತೆಗೆ ದೊಡ್ಡ ಮಟ್ಟ ಒತ್ತನ್ನು ಕೊಡ್ಬೋದು ಅಂತೇಳಿ ಕೆಲವೇ ಸಂಘಟನೆ ತೋರಿಸುತ್ತಿದ್ದರೆ ಅದು ಅತ್ಯಂತ ಹೆಮ್ಮೆ ಇದೆ. ಅದು ಮಾರುತಿ ಯುವಕ ಮಂಡಲದ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರಿಗೆ ಕೆಲವು ಸಲ ಬಹುಶಃ ನಮ್ಮ ರಾಜ್ಯೋತ್ಸವ ಮಟ್ಟದ ರಾಜ್ಯ ಉತ್ಸವದ ಪ್ರಶಸ್ತಿ ಕೂಡ ಇವತ್ತು ಆಗಿದೆ, ಅವರ ಅರ್ಹತೆಗೆ ಅನುಗುಣವಾಗಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾವು ಮೋರ್ಚರಿ ಕಟ್ಟಿದ್ದೇವೆ, ಡಾಕ್ಟರ್ ಏನಪ್ಪ ಅವರು ಕೊಟ್ಟಿದ್ದಾರೆ, ಅಟೆಂಡರ್ ಕೊಟ್ಟಿದ್ದಾರೆ, ಕೋಲ್ಡ್ ಸ್ಟೋರೇಜ್ ಅದು ಬಹುಶಃ ನಮ್ಮ
ಮಾಡ್ದೆ ಅವ್ರು ಕೊಟ್ಟಿದ್ದಾರೆ. ನಾನು ಎಲ್ಲರೆಲ್ಲ ಕೊಟ್ಟಿದ್ದಾರೆ, ಇನ್ನು ಪೇಷಂಟನ್ನು ಕೊಡಬೇಡಿ, ಅದು ಬಂದಾಗ ಬರಲಿ, ಅದಕ್ಕೇನು ಗಡಬೇಡಿ ಮಾಡಬೇಕು ಅಂತ ನಾನು ಇವತ್ತೇನೊಂದು ವಿಚಾರ ಇತ್ತು ಹಮ್ಮಿಗೆ ನಾನು ಹೇಳಿದೆ, ಎಲ್ಲದೂ ಕೊಡುವಂಥ ವ್ಯವಸ್ಥೆ ಎಲ್ಲ ಕೊಡೋದು ಆಗಿದೆ. ಇದರ ಜೊತೆಯಲ್ಲಿ ಬಹುಶಃ ನಾವಿಲ್ಲಿ ರಿಹ್ಯಾಬ್ ಸೆಂಟರ್ ಇಷ್ಟೆಲ್ಲ ಆದಾಗ ನಮ್ಮ ಯೋಜನೆ ಏನಿತ್ತು ಎಲ್ಲ ವಿಧ ಆಯಿತು. ಅಲೋಪತಿ ಮದ್ದಾಯಿತು, ಆಯುರ್ವೇದಕ್ಕೆ ಯುನಾನಿ ಹೋಮಿಯೋಪತಿ ಆಯಿತು. ನಾನು ಅಮೆರಿಕ ಹೋದಾಗ ಅಲ್ಲಿ ರಿಹ್ಯಾಬ್ ಸೆಂಟ್ರನ್ನು ನೋಡಿದೆ. ನಾನು ಎನಿಸಿದೆ ಅಲ್ಲಿ ಕೂತ್ಕೊಂಡು, ಅದೇ ಅವ್ರ ಕೈಕಾಲಿಲ್ಲ, ಅವರು ಅದನ್ನು ನಡೆಸ್ತಾ ಇದ್ದಾರೆ. ನಾನು ಹೇಳಿದೆ ನಮಗೆ ಯಾಕಿದೆ ಒಂದು ಉಲ್ಲಾಲದಲ್ಲಿ ಈ ರೀತಿ ಒಂದು ರಿಹ್ಯಾಬ್ ಸೆಂಟರ್ ಮಾಡ್ಬೋದು, ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡ್ಬೋದು. ಅಲ್ಲಿ ಫಿಸಿಯೋಥೆರಪಿ, ನ್ಯೂರೋಥೆರಪಿ, ಸ್ಪೀಚ್ ಆ್ಯಂಡ್ ಹಿಯರಿಂಗ್, ಬಹುಶಃ ಇವತ್ತು ಬ್ಲೈಂಡ್ನವರಿಗೆ ಎಲ್ಲ ರೀತಿಯ ಒಂದು ಹಂತದ ಮಾದರಿಯಾದ ಒಂದು ಪುನಶ್ಚೇತನ ಕೇಂದ್ರ ನಾವು ಯಾಕೆ ಎಲ್ಲಿಯೂ ಕೂಡ ಇಲ್ಲ ರಿಹ್ಯಾಬ್ ಸೆಂಟರ್ ಯಾಕೆ ಮಾಡಬಾರ್ದಂತ ಆಲೋಚನೆ ಮಾಡಿಕೊಂಡು ಬಂದು ಏನೇ ಆಗಲಿ ಅಂತೇಳಿ ನಾನು ರೂಪಾಯಿ ಅನುದಾನ ಅದಕ್ಕೆ ಮೀಸಲಿಟ್ಟು ಕೆಲಸ ಸ್ಟಾರ್ಟ್ ಮಾಡುವ ಮತ್ತೆ ನೋಡುವಂಥ ಆಲೋಚನೆ ನಾನು ಮಾಡಿದೆ. ಅದಕ್ಕೆ ನಾವೆಲ್ಲ ಪ್ಲ್ಯಾನ್ ಮಾಡಿದ ಅಂಥ ಸಂದರ್ಭದಲ್ಲಿ ಆಲೋಚನೆ ಆಯಿತು. ಬಹುಶಃ ನಾನು ಏನಪ್ಪ ಚರ್ಚೆ ಮಾಡಿ ಯಾವ ರೀತಿ ಮಾದರಿಯಾಗಿ ಬರಬೇಕು ಮುಂದಿನ ದಿನಗಳಲ್ಲಿ ಅಂದರೆ ನಿಮ್ಗೆ ಅದರ ಐಡಿಯಾ ಜಾಸ್ತಿ ಗೊತ್ತಿರ್ತದೆ. ಅವರು ಎಕ್ಸ್ಪರ್ಟ್ ಹತ್ರ ಚರ್ಚೆ ಮಾಡಿಕೊಂಡು ಪ್ಲ್ಯಾನ್ ಕೊಟ್ಟರು ನಮಗೆ. 4 ಫ್ಲೋರ್ ಇದು, ಅದಕ್ಕೆ ರ್ಯಾಂಪು, ಇದಕ್ಕೆ ಲಿಫ್ಟ್, ಅದಕ್ಕೆ ಭವಿಷ್ಯದ 30 ವರ್ಷ ಆದರೂ ಕೂಡ ಜನಸಾಮಾನ್ಯರಿಗೆ ಪ್ರಯೋಜನ ಆಗುವಂತಹ ಮತ್ತು ಇದು ಅತ್ಯಗತ್ಯ ಇದೆ. ಭಾಳಷ್ಟು ಬುದ್ಧಿವಂತ ಮಕ್ಕಳಿದ್ದಾರೆ, ಅವ್ರನ್ನ ಟ್ರೈನ್ ಸ್ಪೀಚ್ ಟ್ರೈನ್ ಮಾಡೋಕ್ಕೆ ಜಾಗ ಇಲ್ಲ, ಅಥವಾ ಅವರಿಗೆ ನ್ಯೂರೋದಲ್ಲಿ ಸಡನ್ನಾಗಿ ಅವರಿಗೆ ಪ್ಯಾರಲೈಸ್ ಆಗಿಕೊಂಡು ಮತ್ತೆ ಅವರಿಗೆ ರಿಹ್ಯಾಬ್ ಮಾಡಬೇಕಾದ ಪರಿಸ್ಥಿತಿ ಎಲ್ಲಿಯೂ ಕೂಡ ಇವತ್ತು ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಯಾಕೆ ಆಗಬಾರ್ದು ಹೇಳಿದಾಗ ಬಹುಶಃ ಎಸ್ಟಿಮೇಟ್ ಕಾಸ್ಟ್ ನಮ್ಮದು 3 ಕೋಟಿ ತನಕ ಇವತ್ತು ಬರುವಂಥ ವಿಚಾರ ಇವತ್ತಾಯಿತು. ನಮ್ಮಲ್ಲಿರೋದು ಬರೀ 50 ಲಕ್ಷ ಮಾತ್ರ. ಎಂತ ಮಾಡೋದು ಅಂತ ಹೇಳಿದಾಗ ದೇವರು ನನಗೇನೋ ಒಂದು ಬುದ್ಧಿ ಕೊಟ್ಟಂತ ಗೊತ್ತಿಲ್ಲ. ನಾನು BPCL ಅವರ ಪರವೇಶ ಮತಿಯವರೊಂದು ಬಂದಿದ್ದರು. ಆಗ ನಾನು ಹೇಳಿದೆ, ನಿಮ್ಮ ನೀರಜ್ ಸಿಂಗ್ ಅಧ್ಯಕ್ಷರೆಲ್ಲ ಒಂದು ಚರ್ಚೆ ಮಾಡಲಿಕ್ಕೆ ಬಂದಾಗ ಅವ್ರಿಗೆ ನಾನು ಹೇಳಿದೆ, ನಮ್ಮಲ್ಲಿ ಈ ರೀತಿ ಒಂದು ಕೇಂದ್ರ ಇದೆ, ನಿಮ್ಮ CSR ಇಂದ ನಮಗೇನಾದರೂ ಕೊಡೋದಾದಲ್ಲಿ ಬಹುಶಃ ನಮಗೆ ಅದು ಅತಿ ಅಗತ್ಯ ಅಂತ ಹೇಳಿ ನಾನು ಈ ಒಂದು ಪ್ರಪೋಸಲ್ ಕೊಟ್ಟಾಗ ಪರ್ವೇಸತ್ತ ಕೊಟ್ಟ ತಕ್ಷಣ ಅವರ ಸತೀಶ್ ಮತ್ತು ಅವರು ಚೇರ್ಮನ್ ಆಗಿರುವಂತಹ ರಾಜ್ಯದ ಮುಖ್ಯಸ್ಥ ನೀರಜ್ ಸಿಂಗ್ ಅವರಿಗೆ ಮಾಹಿತಿ ಕೊಟ್ಟಾಗ ತಕ್ಷಣ 1,59,00,000 ರೂಪಾಯಿ ಅವರನ್ನು ಬಿಡುಗಡೆ ಮಾಡಿದ ಕೆಲಸ ಇವತ್ತು ಅಲ್ಲಿ ನೋಡಿ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾವು ಸದುದ್ದೇಶದಿಂದ ಉತ್ತಮವಾದ ಕೆಲಸ ಮಾಡಬೇಕನ್ನ ಮುಂದೆ ಒಂದು ಇಟ್ಟರೆ ದೇವರದು ಒಂದಲ್ಲ ಒಂದು ರೀತಿಯಿಂದ ನಮಗೆ ಸಹಕಾರ ಕೊಡ್ತಂತೇಳಿ ಅದು ಈ ಆಸ್ಪತ್ರೆ ನಿರ್ದೇಶನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮಲ್ಲಿ ದುಡ್ಡಿಲ್ಲ, ಅನುದಾನ ಇಲ್ಲ ಅಂದ್ರೆ ಅದನ್ನು ಮಾಡಿದ್ರೆ ನಾನು ಕೂತ್ಕೊಳ್ತಿದ್ರೆ ಅದು ಆಗ್ತಾನೆ ಇರಲಿಲ್ಲ. ಅವತ್ತು ಮುಂದೆ ಒಂದು ಹೆಜ್ಜೆ ಮುಂದೆಟ್ಟ ಕಾರಣ ಇವತ್ತೆಲ್ಲ ಕೂಡ ಕೊಡುವಂಥ ವಿಚಾರ ಇತ್ತಾಯಿತು. ಆದಾಗ ನಾವು 1,59,00,000 ಅವ್ರದ್ದು, ನಮ್ಮದು 50 ಲಕ್ಷ, 50 ಅಲ್ಲಿ 2,9 ಆಯಿತು. ಇನ್ನೂ ಕೂಡ 91 ಲಕ್ಷ ಬಾಕಿ ಇದೆ. ಚೇರ್ಮನ್ ಬಂದಿದ್ದಾರೆ, ಅವರು ಖಂಡಿತವಾಗಿ ಮುಂದಿನ ವರ್ಷ ಅದನ್ನು ಬಿಡುಗಡೆ ಮಾಡ್ತಾರೆ ಅಂತ ನನಗೆ ಐ ಆಮ್ ಶೋರ್ ದ್ಯಾಟ್ ಯುವರ್ BPCL ವಿಲ್ ಅಪ್ರಿಷಿಯೇಟ್ ದಿಸ್ ಆಲ್ ಎಫರ್ಟ್ ಆ್ಯಂಡ್ ವಾಟ್ ಎವರ್ ದ್ಯಾಟ್ ಪೆಂಡಿಂಗ್ ಇಸ್ ದೇರ್ ಇನ್ ನೆಕ್ಸ್ಟ್ ಇಯರ್ ಸರ್. ಯಾಕೆಂದ್ರೆ ಬಿಲ್ಡಿಂಗ್ ಕಟ್ಟಲಿಕ್ಕೆ 1 ವರ್ಷ ಬೇಕು. ನೆಕ್ಸ್ಟ್ ಇಯರ್ ಸರ್ ಕಮ್ ಯುವರ್ ಸಪೋರ್ಟ್ ಇಸ್ ಮಚ್ ಮೋರ್ ನೀಡೆಡ್ ಫಾರ್ ಅಸ್ ಅಂತ ಹೇಳಿ ಇಡೀ ನಮ್ಮ ಉಲ್ಲಾಲ ಜನತೆಯ ಪರವಾಗಿ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಿ ಅವರಿಗೆ ವಿಶೇಷವಾದ ಧನ್ಯವಾದ ಕ್ಲಾಪ್ ನೋಡಿರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಇಷ್ಟೆಲ್ಲ ನಮ್ಮ ಮೂಲಭೂತ ಸೌಕರ್ಯ ಕೊಟ್ಟರೆ ಅದರ ನಂತರ ನಮ್ಮದು ಅದು ಆಲೋಚನೆ ತುಂಬ ಇದೆ. ಇಲ್ಲಿ ಉತ್ತಮವಾದ ಇಂಟರ್ಲಾಕ್ ಹಾಕಿ ಲ್ಯಾಂಡ್ಸ್ಕೇಪಿಂಗ್ ಮಾಡಿ, ಗಾರ್ಡನಿಂಗ್ ಮಾಡಿ, ಪೇಷಂಟ್ಗೆ ಇರಲಿ ಒಂದು ವಾಕಿಂಗ್ ಸಿಸ್ಟಮ್ ಮಾಡಬೇಕು, ಒಂದು ಸಣ್ಣ ಮಟ್ಟದ ಓಪನ್ ಜಿಮ್ ಮಾಡಬೇಕು. ಮಕ್ಕಳು ಇವಾಗ ಯಾರು ಬಂದರೆ ಆ ಫ್ರೀ ಟೈಮಲ್ಲಿ ಅವರಿಗೆ ಒಂದು ಫ್ರೀಯಾಗಿ ಎಕ್ಸಸೈಸ್ ಮಾಡಲಿಕ್ಕೆ ಬೇರೆ ಬೇರೆ ಯೋಚನೆ ಹಂತವಾಗಿದೆ. ಅದಕ್ಕೆ ಅದೆಲ್ಲ ಸಣ್ಣ ಸಣ್ಣ ಕೆಲಸ ಖಂಡಿತವಾಗಿ ನಾವು ಇವತ್ತು ಮಾಡಿಕೊಂಡು ಹೋಗ್ತೇವೆ. ಅದೇ ಸಂದರ್ಭ ನಾವಿಲ್ಲಿ ನಮ್ಮ ಕಮರ್ಷಿಯಲ್ ಸಂಖ್ಯೆಯನ್ನು ಕೂಡ ನಾವು ಇವತ್ತಲ್ಲಿ ಕಟ್ಟಿದ್ದೇವೆ. 5ಕ್ಕೆ ಅಲ್ಲಿ ಕ್ಯಾಂಟೀನ್ ಇದೆ. ಬಹುಶಃ ಮುಂದಿನಲ್ಲಿ ನಂದಿನಿ ಪಾರ್ಲರ್ ಬರ್ತದೆ, ಅಲ್ಲಿ ಬೇರೆ ಗ್ರೋಸರಿ ಶಾಪ್, ಫ್ರೂಟ್ ಶಾಪ್ ಎಲ್ಲವೂ ಕೂಡ ಒಂದೇ ಕೇಂದ್ರದಲ್ಲಿ ಬರುವಂತಹ ಒಂದು ಅವಕಾಶಗಳು ಅವತ್ತೇನು ಮಾಡಿಟ್ಟಿದ್ದೇವೆ ಅದನ್ನು ಈಗಲೂ ಕೂಡ ನಾವು ಮಾಡಿ ಇಟ್ಟಿದ್ದೇವೆ. ಇದೆಲ್ಲ ಕೂಡ ಆದರೂ ಕೂಡ ನಮಗೆ ಇಲ್ಲಿಯ ಎಲ್ಲ ಸಿಬ್ಬಂದಿಗಳು, ಅದು ನಮ್ಮ ಸರ್ಕಾರಿ ಇಲಾಖೆ, ನಮ್ಮ ಆರೋಗ್ಯ ಇಲಾಖೆ ಮತ್ತು ಆಯುಷ್ ಇಲಾಖೆ ಸಿಬ್ಬಂದಿಗಳು, ಪ್ರೈವೇಟ್ನ NFI ಸಿಬ್ಬಂದಿಗಳು, ಆ ಡಾಕ್ಟರ್ ಎಲ್ಲರೂ ಕೂಡ ಪ್ರಾಮಾಣಿಕತೆಯಿಂದ ತಮ್ಮ ಸೇವೆ ಮುಂದುವರಿಸಿಕೊಂಡು ಅತ್ಯಂತ ಪ್ರೀತಿಯ ಒಂದು ಆಸ್ಪತ್ರೆಯಾಗಿ ಇದನ್ನು ಪರಿವರ್ತನೆ ಇವತ್ತು ಮಾಡಿದ್ದಾರೆ. ಇವತ್ತು ನಾವು ಅಲೋಪತಿ ಮತ್ತು ಆಯುರ್ವೇದ ಮುಂಚೆ ನಮಗೆ 40ರಿಂದ 50 ಪೇಷಂಟ್ ಒಟ್ಟಿಗೆ ಆಗಿ ದಿವಸಕ್ಕೆ 40ರಿಂದ 50 ಇದ್ದಂಥ ಪೇಷಂಟ್ ಇವತ್ತು 500ಗಿಂತ 600 ಇವತ್ತು ಬಂದಿದ್ದರೆ ಇಲ್ಲಿಯ ವೈದ್ಯರು, ಸಿಬ್ಬಂದಿ ವರ್ಗದ ನರ್ಸ್ಗಳು ಎಲ್ಲರ ಶ್ರಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇದು ಎಲ್ಲರಿಗೆ ಪ್ರಯೋಜನ ಆಗುವಂಥ ಕೇಂದ್ರಗಳು ಮುಂದಿನ ದಿನಗಳು ಇವತ್ತು ಆಗಲಿ. ನಾವು ಯಾಕಂತೇಳಿ ಇದು ನಾವು 2014 ಸ್ಟಾರ್ಟ್ ಮಾಡಿದ್ವಿ. 10 ವರ್ಷ ಆಗಿದೆ. ಯಾವುದೇ ಒಂದು ಕೆಲಸ ಕಾರ್ಯಗಳು ಇವತ್ತಿಂದ ನಾಳೆಗೆ ಎಲ್ಲರಿಗೂ ಕೂಡ ಆಗೋದಿಲ್ಲ. ನಾವು ಪ್ರಾರಂಭ ಮಾಡಬೇಕು, ಹಂತವಾಗಿ ಅದು ಬಂದು ನಿಲ್ತದೆ. ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ. ಇಲ್ಲಿ ನಾವು ಗಾರ್ಡನಿಂಗ್ ಮಾಡಿ ಇದನ್ನು ಸ್ವಲ್ಪ ರಿಹ್ಯಾಬ್ ಬಂದ ನಂತರ ಗಾರ್ಡನಿಂಗ್ ಮಾಡಿ, ಲ್ಯಾಂಡ್ಸ್ಕೇಪ್ ಮಾಡಿ, ವಾಕಿಂಗ್ ಟ್ರ್ಯಾಕ್ ಮಾಡಿ, ಸ್ವಲ್ಪ ಓಪನ್ ಜಿಮ್ ಇದು ಎಕ್ವಿಪ್ಮೆಂಟ್ ಎಲ್ಲ ಹಾಕಿದರೆ ಒಂದು ಮಾಡೆಲ್ ಆದ ಒಂದು ಮಾದರಿಯಾದ ಕಮ್ಯುನಿಟಿ ಹೆಲ್ತ್ ಸೆಂಟರ್. ದಯವಿಟ್ಟು ನಾನು ಇಡೀ ನಿಮಗೆ ಹೇಳ್ತೇನೆ, ಇದು ಸಮುದಾಯ ಆರೋಗ್ಯ ಕೇಂದ್ರ.
ಇದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲ. ನಾಳೆ ನನಗೆ ಒಂದು ಆಪರೇಷನ್ ಮಾಡಿ ಅಂತೇಳಿ ಇಲ್ಲಿವರೆಗೆ ಆಪರೇಷನ್ ಮಾಡಲಿಕ್ಕೆ ಆಗೋದು, ಜನ ಅರ್ಥ ಮಾಡಿಕೊಳ್ಬೇಕು. ಇದು ಸಮುದಾಯ ಆರೋಗ್ಯ ಕೇಂದ್ರ. ಸಣ್ಣ ಪುಟ್ಟ ಹುಷಾರಿಲ್ಲದಿದ್ದರೆ ನಿಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅದಕ್ಕಿಂತ ದೊಡ್ಡ ಮಟ್ಟದ ವ್ಯವಸ್ಥೆ ಬಂದರೆ ನಿಮಗೆ ಸಮುದಾಯ ಆರೋಗ್ಯ ಕೇಂದ್ರ. ಇಲ್ಲಿ ನಾವು ತಾಲೂಕು ಮಟ್ಟದ ಅವಕಾಶದಲ್ಲಿ ಕೊಟ್ಟಿದ್ದೇವೆ. ಅದಕ್ಕಿಂತ ದೊಡ್ಡ ಮಟ್ಟ ಆದರೆ ನೀವು ತಾಲೂಕು ಮಟ್ಟದ ತಾಲೂಕು ಮಟ್ಟದ ಚಿಕಿತ್ಸೆ ಮಾತ್ರ ಸಿಕ್ಕುವಂಥದ್ದು. ಜಿಲ್ಲಾ ಆಸ್ಪತ್ರೆಯಲ್ಲಿ ಜಿಲ್ಲಾ ಮಟ್ಟದ ಚಿಕಿತ್ಸೆ ಮಾತ್ರ ಸಿಕ್ಕುವಂಥದ್ದು. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ನಿಮಗೆ ವ್ಯವಸ್ಥೆ ಸಿಕ್ಕುವಂಥದ್ದು. ಸೊ ಜನರು ಅರ್ಥ ಮಾಡಿಕೊಳ್ಬೇಕು. ನೀವು ಇಲ್ಲಿ ಬಂದು ನನಗೆ ಸೂಪರ್ ಫೆಸಿಲಿಟಿ ಕೊಡಲಿಕ್ಕೆ ಆಗೋದಿಲ್ಲ, ಅಥವಾ ಜಿಲ್ಲಾ ಮಟ್ಟದ ಚಿಕಿತ್ಸೆಗಳು ಇವ್ರಿಗೆ ಕೊಡಲಿಕ್ಕೆ ಆಗುವುದಿಲ್ಲ. ಇದು ಅರ್ಜೆಂಟಾಗಿ ಸಣ್ಣ ಪುಟ್ಟ ರೋಗ ಮತ್ತು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಸರ್ಕಾರ ಮತ್ತು ಪ್ರೈವೇಟ್ ಸಂಸ್ಥೆಗೆ ಇಡೀ ರಾಜ್ಯದಲ್ಲೇ ಇದು ಪ್ರಪ್ರಥಮವಾಗಿದೆ. ಇದನ್ನು ಬಹುಶಃ ಮಂತ್ರಿಗಳು ಹೇಳಿದ್ದಾರೆ. ಇದನ್ನು ಬೇರೆ ಜಿಲ್ಲೆ ಮತ್ತು ಬೇರೆ ಪ್ರದೇಶಗಳು ನಾವು ಇದೇ ರೀತಿ PPP ಮಾಡಲಲ್ಲಿ CSN ತಗೊಳ್ಳಿಕ್ಕೆ ನಾವು ವಿಸ್ತರಿಸಿ ಇದನ್ನು ಒಂದು ರಾಜ್ಯದೊಂದು ಪಾಲಿಸಿಯಾಗಿ ನಾವು ಇವತ್ತು ಮಾಡ್ತೇವೆ ಅಂತ ಹೇಳಿಕೊಂಡು. ಆದರೆ ಇಷ್ಟೆಲ್ಲ ಆದರೂ ಕೂಡ ಒಂದು ಊರು ಸ್ಮಾರ್ಟ್ ಆಗಬೇಕಾದ್ರೆ ಈ ಆಸ್ಪತ್ರೆ, ಈ ರೋಡು, ಈ ಬಿಲ್ಡಿಂಗ್ ಎಲ್ಲ ಬಂದರೆ ಉಳ್ಳಾಲ ಸ್ಮಾರ್ಟ್ ಆಗೋದಿಲ್ಲ. ಉಳ್ಳಾಲ ಸ್ಮಾರ್ಟ್ ಆಗಬೇಕಾದ್ರೆ ಉಳ್ಳಾಲದ ಜನತೆ ಸ್ಮಾರ್ಟ್ ಆದಾಗ ಮಾತ್ರ ಉಳ್ಳಾಲ ಸ್ಮಾರ್ಟ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ ನಾನು ಇವತ್ತು ಬಯಸ್ತೇನೆ. ನಾವಿದು ಎಷ್ಟೇ ಚಂದ ಏನೇ ಮಾಡಿದ್ರು ಕೂಡ ನೀವು ಸರಿ ಇಲ್ಲದ ನಾವೆಂತ ಮಾಡೋದಿಲ್ಲ. ಅದಕ್ಕಾಗಿ ಇದು ಕರೆಕ್ಟ್ ಇರಬೇಕಾದ್ರೆ ನೀವು ಜನರು ಸರಿ ಇರಬೇಕು. ಜನ ಸರಿ ಇದ್ದಾಗ ಅದು ಊರು ಸರಿ ಇರುವಂಥ ಕೆಲಸ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗ್ತದೆ. ಆದ ಕಾರಣ ನಾವೆಲ್ಲರೂ ಕೂಡ ಜನಪ್ರತಿನಿಧಿಗಳು, ಸರ್ಕಾರದ ಅಧಿಕಾರಿಗಳು, ಸಂಘ ಸಂಸ್ಥೆಯರು, ಜನರು, ನಾವು 4 ವರ್ಗ ಕೂಡ ಒಟ್ಟಿಗೆ ಸೇರಿಕೊಂಡು ಇದನ್ನು ಮಾದರಿ ಅದೊಂದು ಪ್ರದೇಶ ಮಾಡಿ ಇದು ಅತ್ಯುತ್ತಮವಾದ ಕೇಂದ್ರವಾಗಿ ಮುಂದುವರಿಸಿಕೊಂಡು ನಾವು ಯಾರು ಕೂಡ ಪರ್ಮನೆಂಟ್ ಅಲ್ಲ. ನಾವು ಇವತ್ತಿರ್ಬೋದು, ಯಾರು ಕೂಡ ಪರ್ಮನೆಂಟ್ 5-10 ವರ್ಷ ಅಂತ 15 ವರ್ಷ ನಾವು ಬದುಕಿದ್ದೇವೆ, ನಮ್ಗೆ ಯಾರು ಕೂಡ ಗೊತ್ತಿರೋದಿಲ್ಲ. ಆದರೆ ಈ ಮಾಡಿದಂಥ ಕೆಲಸ ಮಾತ್ರ ಶಾಶ್ವತವಾಗಿ ನೆಲೆ ನಿಲ್ಲುವಂಥ ಕೆಲಸ ಇವತ್ತು ಆಗ್ತದೆ. ಇದು ನಮಗಾಗಿ ಅಲ್ಲ, ಇದು ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ಬೇಕಾಗಿ ಬಿಟ್ಟು ಹೋಗುವಂಥ ದೊಡ್ಡ ಮಟ್ಟದ ಆಸ್ತಿ ಸಂಪತ್ತನ್ನು ನಾವು ನೀವೆಲ್ಲ ಇವತ್ತು ಸೇರಿ ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನಿತ್ತು ಸಲ್ಲಿಸಿಕೊಂಡು ನಾವೊಂದು ಸುರಕ್ಷಾ ಸಮಿತಿ ಮುಂದಿನ ಉತ್ತಮ ಮಾದರಿಯಾಗಿ ಮುಂದೆ ಕೆಲಸ ಮಾಡುವ ನಿಮ್ಮೆಲ್ಲರ ವಿಶೇಷದ ಮಾರ್ಗದರ್ಶನ ಸಹಕಾರ ಕೊಡುವಂಥ ಅವಕಾಶ ನಮಗೆಲ್ಲರಿಗೂ ಕೂಡ ಇವತ್ತು ಆಗಲಿ. ಮತ್ತು ಏನಾದರೂ ಹೆಚ್ಚು ಕಮ್ಮಿ ಎಂದು ಬಂದೇ ಬರ್ತದೆ. ಇಲ್ಲ 100ಕ್ಕೂ 100 ಯಾವಾಗಲೂ ಪ್ರತಿ ದಿವಸ ಕೂಡ 100ಕ್ಕೂ 100 ಯಾವಾಗಲೂ ಸಹ ಹೇಳಲಿಕ್ಕೆ ಆಗೋದು. ಕೆಲವೊಮ್ಮೆ ಒಂದು ಸಣ್ಣ ಪುಟ್ಟ ಸಮಸ್ಯೆ ಕೆಲವೊಂದು ಕಡೆ ಬರ್ತದೆ. ಅದು ಮನುಷ್ಯರಲ್ಲಿ ಎಲ್ಲ ತಪ್ಪೇ ಇಲ್ಲದಂಥ ಪ್ರದೇಶ ಇರಬೇಕು, ಅದು ಸ್ವರ್ಗ ಮಾತ್ರ. ಮತ್ತು ತಪ್ಪು ಮಾಡಿದ ಮನುಷ್ಯನಿರಬೇಕಾದ್ರೆ ಅದು ದೇವರು ಮಾತ್ರ. ಆದ ಕಾರಣ ಮನುಷ್ಯತ್ವದಲ್ಲಿ ಮತ್ತು ಭೂಮಿಯಲ್ಲಿ ಹೆಚ್ಚು ಕಮ್ಮಿ ಬಂದೇ ಬರ್ತದೆ. ಅದನ್ನು ನಾವು ಸಕಾರಾತ್ಮಕವಾಗಿ ಸಮಾಧಾನದಿಂದ ಸಮಸ್ಯೆಯನ್ನು ನಾವು ಬಗೆಹರಿಸಲಿಕ್ಕೆ ಸಹಕಾರ ಕೊಟ್ಟು ನಾವು ಸಮಸ್ಯೆಯನ್ನು ಬಗೆಹರಿಸುವಂಥ ಯುವ ಜನಾಂಗ ಮತ್ತು ವ್ಯಕ್ತಿತ್ವ ಆಗಬೇಕು ಹೊರತು ಸಮಸ್ಯೆ ಬಂದಾಗ ಸಮಸ್ಯೆಯಲ್ಲಿ ಹುಡುಕಿಕೊಂಡು ಮತ್ತೆ ಸಮಸ್ಯೆ ಸೃಷ್ಟಿಸುವಂಥ ಮನೋಭಾವ ಯಾರಿಗೂ ಕೂಡ ಉಳ್ಳಾಲದವರಿಗೆ ಬರಬಾರ್ದಂತ ನಾನು ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ಉಳ್ಳಾಲವನ್ನು ಕಟ್ಟುವವರಾಗಬೇಕು. ನಾವು ಉಳ್ಳಾಲವನ್ನು ಬಿಡುಗಡೆ ಮಾಡುವಂಥ, ನಾವು ಬಿಕ್ಕಟ್ಟು ಮಾಡುವಂಥ ಒಂದು ವ್ಯಕ್ತಿತ್ವ ನಮಗೆ ಯಾರಿಗೂ ಕೂಡ ಇವತ್ತು ಬರಬಾರ್ದು. ನಾವೆಲ್ಲ ಜಾತಿ, ಎಲ್ಲ ಮತ, ಎಲ್ಲ ವರ್ಗದವರು ಒಂದು ಕುಟುಂಬದ ರೀತಿಯಲ್ಲಿ, ಅಣ್ಣ ತಮ್ಮಂದ ರೀತಿಯಲ್ಲಿ ಉತ್ತಮವಾಗಿ ಸಂತೋಷದಿಂದ ಇದ್ದುಕೊಂಡು ಭವಿಷ್ಯಕ್ಕೆ ಉತ್ತಮವಾದ ಸಮಾಜ ಬಿಟ್ಟುಕೊಂಡು ಉತ್ತಮವಾದ ಉಳ್ಳಾಲ ಬಿಟ್ಟುಕೊಳ್ಳುವಂಥ ಅವಕಾಶ ಆಗಲಿ ಅಂತ ಹೇಳಿಕೊಂಡು ನಾನು ಮತ್ತೊಮ್ಮೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಲ್ಲಿಸ್ತೇನೆ ಎಲ್ಲ ರೀತಿಯ ಅಭಿವೃದ್ಧಿಗೆ. ಅದರಲ್ಲಿ ವಿಶೇಷವಾಗಿ ನಮಗೆ 2 ಸೇತುವೆಗೆ ಕ್ಯಾಬಿನೆಟ್ನಲ್ಲಿ ಒಂದೇ ದಿವಸ ಶಾಸಕರೆಲ್ಲರಿಗೂ ಕೂಡ 5 ಕೋಟಿ ಕೂಡ ಸಿಕ್ಕುವುದು ಭಾಳ ಕಷ್ಟ. ಆದರೆ ನಮಗೆ ಕ್ಯಾಬಿನೆಟ್ನಲ್ಲಿ ದಿನೇಶ್ ಗುಂಡೂರಾವ್ ಇದ್ದ ಕಾರಣ ಇಡೀ ನಮ್ಮ ಕ್ಷೇತ್ರಕ್ಕೆ ಒಂದೇ ದಿವಸದಲ್ಲಿ 267 ಕೋಟಿಯದ್ದು ಬಿಡುಗಡೆ ಆಗಿರೋದು ನಮ್ಮ ಕ್ಷೇತ್ರ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಕೋಟೆಪುರದಿಂದ ಬೋಲಾರಕ್ಕೆ ಸೇತುವೆ, ಅದೇ ಒಂದು ಸಚಿಪದಿಂದ ತುಂಬೆಗೆ ಸೇತುವೆ. ನಾನು ಹೀಗೆಲ್ಲ ತಮಾಷೆ ಹೇಳಿದ್ದೆ, ಕೋಟೆಪುರದಿಂದ ಬೋಲಾರಕ್ಕೆ ಸೇತುವೆ ಇದು ಆಗಲಿಕ್ಕೆ ಉಂಟಾ? ಇದೆಲ್ಲ ಹೇಳಿ ಹೋಗ್ತಾರೆ. ಇದು ಆಗಿ ಭಾಳಷ್ಟು ಚರ್ಚೆ ಆಯಿತು. ಹಾಗೆ ಅದು ಹೇಗೆ ಮಾಡ್ತಾರೆ ಅಂತ ಕೇಳಿ ಆಗ ನಾನು ಸ್ಪೀಕರ್ ಹೇಗೆ ಆಗಿದ್ದೇನೆ, ಅದೇ ರೀತಿ ಅದು ಕೂಡ ಆಗ್ತದೆ. ಗಡಿಬಿಡಿ ಮಾಡಬೇಕು ಅಂತ ಹೇಳಿದೆ, ಆಗುವಂಥ ಕೆಲಸ ಆಗ್ತಾ ಇದ್ದೇನೆ. ಉತ್ತಮವಾದ ಕೆಲಸ ಮುಖದ ಹೋಗುವ ಅದು ಆಟೋಮೆಟಿಕ್ ಕೆಲಸ ಇದ್ದೇನೆ. ಅದು ಈ ಸೇತುವೆ ಏನಾದ್ರು ಆದರೆ ಈ ಉಳ್ಳಾಲದ ಅಭಿವೃದ್ಧಿಯನ್ನು ಯಾರನ್ನ ನಿಲ್ಲಿಸಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮಲ್ಲಿ ಕೊನೆಯದಾಗಿ 2 ಯೋಜನೆ ನಮ್ಮ ಕೈಯಲ್ಲಿದೆ. ಒಂದು ಕಲ್ಲಾಪಿನ ನೇರವಾಗಿ ಸಚ್ಬಗೆ ನಮ್ಮ ಸಮುದ್ರ, ನಮ್ಮ ನದಿ ಬದಿಯಲ್ಲೇ ನಾವೊಂದು ರಸ್ತೆ ನಿರ್ಮಾಣ ಮಾಡುವಂಥದ್ದು. ಅದಕ್ಕಾಗಿ ಈಗಾಗಲೇ 20 ಕೋಟಿ ರೂಪಾಯಲ್ಲಿ ಕೆಲಸ ಇವತ್ತು ಪ್ರಾರಂಭ ಆಗಿದೆ. ಅದು 5-10 ವರ್ಷ ತಗೊಳ್ಬೇಕು ಕಂಪ್ಲೀಟ್ ಆಗಲಿಕ್ಕೆ. ಈ ಬ್ರಿಡ್ಜ್ ಆದ ನಂತರ ನಮ್ಮ ದೊಡ್ಡ ಮಟ್ಟದ ಯೋಜನೆ ಏನಂತ ಹೇಳಿದರೆ, ಈ ಕೋಟೆಪುರ ಸಮುದ್ರ ಬದಿಯಿಂದ ಹಿಡಿದು ನೇರವಾಗಿ ತಲಪಾಡಿ ಸಮುದ್ರ ಬದಿ ಹೊರಗೆ
ಸಮುದ್ರ ಬದಿ ಒಂದು ರಸ್ತೆ ನಿರ್ಮಾಣ ಮಾಡಿ, ಒಂದು ಬಾಂಬೆ ತರ ಮೆರೈನ್ ಡ್ರೈವ್ ಒಂದು ರಸ್ತೆ ನಿರ್ಮಾಣ ಮಾಡಿ ಸುಮಾರು 1,200 ಕೋಟಿ 2 ಯೋಜನೆಗೆ ನಮಗೆ ಬೇಕಾಗೋದು ದೊಡ್ಡ ಮಟ್ಟದ ಯೋಜನೆ. ಅದು ಬಹುಶಃ ಮುಂದಿನ ದಿನಗಳಲ್ಲಿ ಅದು ಯಾರೇ ಇರಲಿ ಪ್ಲ್ಯಾನ್ ಮಾಡಿ ನಾವು ಹಾಕಿ ಬಿಡ್ತೇವೆ. ನಾವಿಡ್ತೇವೆ, ಮುಂದೆ ಬಂದವರು ಮುಂದೆ ಯಾರು ಬಂದರು ಆ ಕೆಲಸ ಮುಂದುವರಿಸ್ಕೊಂಡು ಹೋದರೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿ, ಒಂದು ಟೂರಿಸಮ್ ಇರಲಿ, ಎಜುಕೇಷನ್ ಇರಲಿ, ಶೈಕ್ಷಣಿಕ ಧಾರ್ಮಿಕತೆ ಇರಲಿ, ಎಲ್ಲ ಒಂದು ಈ ಉಲ್ಲಾಲಕ್ಕೆ ದೇವರು ನಮಗೆ ಬೇಕಾಗುವಂಥ ಎಲ್ಲ ಪರಿಸರದ ಸೌಂದರ್ಯ ಕೊಟ್ಟಿದ್ದಾರೆ. ಉತ್ತಮವಾದ ಆರೋಗ್ಯ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ, ಉತ್ತಮವಾದ ಶೈಕ್ಷಣಿಕ ಕೇಂದ್ರ ಕೊಟ್ಟಿದ್ದಾನೆ. ಇತಿಹಾಸ ಸೈಯದ್ ಮದನಿ ದರ್ಗಾ, ಸೋಮನಾಥ ದೇವಸ್ಥಾನ, ಸೈಂಟ್ ಸೆಬಾಸ್ಟಿಯನ್ ಚರ್ಚ್, ಭಗವತಿ ಕ್ಷೇತ್ರಗಳು, ಮಗುವಿ ಸಂಸ್ಥೆಯವರು, ಬಂಡಿಕೋಟೆಯ ದೇವಸ್ಥಾನಗಳು, ಎಲ್ಲ ಜಾತಿ ಧರ್ಮದವರ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿದೆ. ಆದ ಕಾರಣ ಇದನ್ನು ಉಳಿಸಿಕೊಂಡು ಸದುಪಯೋಗ ಮಾಡಿಸಿಕೊಂಡು ದೊಡ್ಡ ಮಟ್ಟದ ಪ್ರವಾಸಿ ಯಾತ್ರಕ್ಕೆ ಪರಿವರ್ತನೆ ಮಾಡಿ ಬೇರೆ ಬೇರೆ ರಾಜ್ಯದ ಮತ್ತು ದೇಶದ ಜನರನ್ನು ಇಲ್ಲಿಗೆ ಆಕರ್ಷಿಸುವ ಕೆಲಸ ಅದು ನಮ್ಮ ಈ ಊರಿನ ಜನತೆಯ ಕೆಲಸ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನೀವು ಪ್ರೀತಿ ವಿಶ್ವಾಸದಿಂದ ಕರೆಕ್ಟಾಗಿರಿ, ಆಟೋಮೆಟಿಕ್ ಆಗಿ ಅತ್ಯಂತ ದೊಡ್ಡ ಸ್ಥಾನಕ್ಕೂ ಅವಕಾಶ ಆಗ್ತದೆ ಹೇಳಿಕೊಳ್ತಾ ನಾನು ಬಹುಶಃ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತಾ ನಾವೆಲ್ಲರೂ ಕೂಡ ಮುಂದಿನ ದಿನಗಳು ಜೊತೆಯಾಗಿ ನಾವು ಈ ಒಂದು ಕ್ಯಾಂಪಸ್ಸನ್ನು ಮಾದರಿಯ ಕ್ಯಾಂಪಸ್ ತಗೊಂಡೋಗಿ ಎಲ್ಲ ಪ್ರಯತ್ನ ಮಾಡೋದು ಹೇಳಿಕೊಳ್ತಾ ಬಹುಶಃ ನಾನು ನಮ್ಮ ಉಸ್ತುವಾರಿ ಸಚಿವರಿಗೆ ಒಂದೇ ನೆಕ್ಸ್ಟ್ ನಮ್ಮದು ಈ ಪೊಲೀಸ್ ಸ್ಟೇಷನ್ ಬಹುಶಃ ನಾವು ಅಭಿವೃದ್ಧಿ ಪಡಿಸಬೇಕಂತ ಒಂದು ಯೋಜನೆ ಇದೆ. ನಿಮ್ಮೆಲ್ಲರ ಸಹಕಾರ ನಮಗೆ ಅತಿ ಅಗತ್ಯ ಅಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ದರ್ಶನವಾಗಿರುವ ನಮ್ಮ ನೆಚ್ಚಿನ ಸದಾ ಬೆಳೆದು ಬಂದ ಹಾದಿಯ ಬಗ್ಗೆ ಮನಬಿಟ್ಟು ವಿವರಿಸಿ ಇದರ ಸದುಪಯೋಗ. UT ಖಾದರ್ ಅವರು ಮಾತನಾಡಿದ ಮೇಲೆ ನಮಗೇನು ಮಾತಾಡಲಿಕ್ಕೆ ಉಳಿದಿಲ್ಲ. UT ಖಾದರ್ ಅವರು ಭಾಳ ನಗುತ್ತಾ ತನ್ನ ಭಾಷಣವನ್ನು ಪ್ರಾರಂಭ ಮಾಡಿ ಕೊನೆಯವರೆಗೂ ಹೇಗೆ ಮುಗಿಸ್ತಾರೆ ಅಂತೇಳುವುದೇ ಚಿಂತೆ ಆಗಿತ್ತು. ಈ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ನಗರ ಸಮುದಾಯ ಆರೋಗ್ಯ ಕೇಂದ್ರ, ನೂತನ ಇತರ ಕಟ್ಟಡಗಳು, ಡಯಾಲಿಸಿಸ್ ಕಟ್ಟಡ, ಶವಾಗಾರ, ನೂತನ ಪುನಶ್ಚೇತನ ಕೇಂದ್ರ ಮತ್ತೆಲ್ಲವನ್ನು ಇವತ್ತು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳು ನಡೆದಿದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಅವರು ಈ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಮೇಲೆ ಹೊಸ ಚಿಂತನೆಗಳನ್ನು ಈ ರಾಜ್ಯದಲ್ಲಿ ಅವರು ತಂದಿದ್ದಾರೆ ಮತ್ತು ಮುಕ್ತ ಮನಸ್ಸಿನಿಂದ ಜನರ ಸಮಸ್ಯೆಗಳನ್ನು ಸ್ವೀಕಾರ ಮಾಡತಕ್ಕಂಥ ಒಬ್ಬ ಮಂತ್ರಿ ನಮ್ಮ ರಾಜ್ಯಕ್ಕೆ ಸಿಕ್ಕಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. UT ಖಾದರ್ ಅವರು ಬುದ್ಧಿವಂತರು ಯಾವಾಗಲೂ ಹೇಳಲಿಕ್ಕಿದೆ. UT ಖಾದರ್ ಅವರು ಬ್ರಾಹ್ಮಣನಾಗಿ ಹುಟ್ಟಬೇಕಾಗಿತ್ತು, ಅವರು ಇಲ್ಲೇ ಒಂದು ಕಡೆ ಮುಸ್ಲಿಂ ಆಗಿ ಹುಟ್ಟಿದ್ರು ಅಂತ. ಅಂದರೆ ಬ್ರಾಹ್ಮಣರಿಗೆ ಅಂದರೆ ಬದಿಯಲ್ಲಿ ಕೂತಂಥ ಗುಂಡೂರಾಯರಿಗೆ ಎಷ್ಟು ಚಿಂತನೆ ಇದೆಯೋ ಅದಕ್ಕಿಂತ ಒಂದು ಪಾಲು ಮುಂದೆ ಇದ್ದಾರೆ ಅವರು. ಹಾಗಾಗಿ ಹೌ ಟು ರೀಚ್ ದಿ ಗೋಲ್. ಅವರಿಗೆ ಗೋಲ್ ಆಡೋದು ಮುಖ್ಯ ಅಲ್ಲ, ಅವರಿಗೆ ಗೋಲ್ ಹೊಡೆಯುವುದೇ ಮುಖ್ಯ. ಹಾಗಾಗಿ ಸ್ಪೀಕರ್ ಆದಾಗ ಕೆಲವರು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು, ಅಭಿವೃದ್ಧಿಯಲ್ಲಿ ಆದರೂ ಕುಂಠಿತ ಆಗ್ತದೋ ನಮ್ಮ ಸ್ಪೀಕರ್ ಮಾಡಿದ ಮೇಲೆ ಅಂತ. ಇದು ಈಗ 224 ಮಂದಿಯೂ ನನಗೆ ಸ್ಪೀಕರೇ ಆಗ್ಬೋದು, ಮಂತ್ರಿ ಬೇಡ, ಯಾವುದು ಬೇಡ ಅಂತ ಹೇಳೋ ಮಟ್ಟಕ್ಕೆ ತಂದು ಹಾಕಿದ್ರು. ಅಂದರೆ ಒಬ್ಬ ಚುನಾಯಿತ ಪ್ರತಿನಿಧಿಗೆ ತನ್ನ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತ ಚಿಂತನೆ ಇದ್ದರೆ ಸಾರ್ವಜನಿಕರನ್ನ ತೆಗೆದುಕೊಂಡು ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳೋದಕ್ಕೆ ಈ ಒಂದು ಸಮುದಾಯ ಕೇಂದ್ರ ದ ಬೆಸ್ಟ್ ಎಕ್ಸಾಂಪಲ್ ಇನ್ ದಿ ಎಂಟೈರ್ ಸ್ಟೇಟ್. ಯಾಕೆ ಹೇಳ್ತೇನೆ ಅಂದರೆ ಅನೇಕ ಕಡೆ ಸಮುದಾಯ ಕೇಂದ್ರಗಳಿದ್ದಾವೆ. ಎಲ್ಲರ ಸಮಸ್ಯೆ ಏನು? ಡಾಕ್ಟ್ರ್ ಇದ್ದಾರೆ, ಬೆಡ್ ಇಲ್ಲ, ಬೆಡ್ ಇದೆ, ಎಕ್ವಿಪ್ಮೆಂಟ್ಸ್ ಇಲ್ಲ, ಎಕ್ವಿಪ್ಮೆಂಟ್ಸ್ ಇದೆ, ಆ್ಯಂಬುಲೆನ್ಸ್ ಇಲ್ಲ, ಆ್ಯಂಬುಲೆನ್ಸ್ ಇದೆ, ಡಾಕ್ಟ್ರ್ ಇಲ್ಲ. ಈ ಸಮಸ್ಯೆಗಳನ್ನು ಹೇಳ್ತಾ ನಾವು ದಿನ ಕಳೀತಾ ಇತ್ತು. ಆದರೆ ಇವತ್ತು ಬಹಳ ಬುದ್ಧಿವಂತಿಕೆಯಿಂದ ಡಾಕ್ಟರ್ ಅಬ್ದುಲ್ಲಾ ಕುಂಜಿ ಅವ್ರನ್ನ ಗಟ್ಟಿ ಇಟ್ಕೊಂಡ್ರು. ಡಾಕ್ಟರ್ ಅಬ್ದುಲ್ಲಾ ಕುಂಜಿ ಅವರು ಯಾವಾಗ ಕೈ ಹಾಕಿದ್ರು ಮೆಡಿಕಲ್ ಕಾಲೇಜಿನಿಂದ 40ರಲ್ಲಿ ಇದ್ದಂಥ OP ಪೇಷಂಟು 400 ಮಟ್ಟಕ್ಕೆ ಹೋಯಿತು. ಅಂದರೆ ಎಕ್ಸಲರೇಟೆಡ್ ಮೋರ್ ದೆನ್ 100% OP ಪೇಷಂಟ್ಗಳನ್ನ ಜಾಸ್ತಿ ತರಲಿಕ್ಕೆ ಸಾಧ್ಯ ಆಯಿತು. ನಮ್ಗೆ ಇವತ್ತು ಏನು ಬೇಕು? ಜನರಿಗೆ ಉತ್ತಮ ಆರೋಗ್ಯ ಕೊಡ್ತಕ್ಕಂಥ ಸಲಹೆ ಕೊಡುವಂಥ ವೈದ್ಯರು ಬೇಕು, ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸೆ ಬೇಕು. ಇವತ್ತು ನಾನು ಹೇಳಲೇಬೇಕು ಈ ವೇದಿಕೆಯಲ್ಲಿ, ನಮ್ಮ ದಿನೇಶ್ ಗುಂಡೂರಾಯರು ನಮಗೆ ಪುಣ್ಯ 2. 1 ಅವರು ನಮ್ಮ ಉಸ್ತುವಾರಿ ಮಂತ್ರಿಗಳು, 2 ಅವರು ಆರೋಗ್ಯ ಸಚಿವರು. ನಮ್ಮ ದೇಶದಲ್ಲಿಯೇ ಅದರಲ್ಲಿಯೂ ಕರ್ನಾಟಕ ರಾಜ್ಯದಲ್ಲಿ ಅಂತೂ 100ಕ್ಕೆ 175 ವರ್ಷಗಳ ಕಾಲ ಹಿಂದಿನ ಒಂದು ಆಸ್ಪತ್ರೆ, ವೆನ್ಲಾಕ್ ಆಸ್ಪತ್ರೆಯ ಎಂಟೈರ್ OP ಬ್ಲಾಕ್ ಅಂದರೆ ಔಟ್ ಪೇಷಂಟ್ ಬ್ಲಾಕನ್ನು ಹೊಸದಾಗಿ ಮಾಡಲಿಕ್ಕೆ ಬಜೆಟ್ನಲ್ಲಿ 70 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟು
ಮಾತ್ರವಲ್ಲ ಅದನ್ನು ಅಪ್ಗ್ರೇಡ್ ಮಾಡ್ತೇನೆ ಅಂತೇಳಿ ಸದನದಲ್ಲಿ ಆಶ್ವಾಸನೆ ಕೊಟ್ಟರು. ಬೇರೆ ಬೇರೆ ರೀತಿಯ ಸೂಪರ್ ಸ್ಪೆಷಾಲಿಟಿಗಳನ್ನು ಅಲ್ಲಿ ಪ್ರಾರಂಭ ಮಾಡ್ತೇನೆ ಅಂತ ಮಾತನ್ನು ಹೇಳಿದರು. ನಾನು ಕೇಳಿದೆ, ಸರ್ ಎಲ್ಲ ನಿಯಮವನ್ನು ಮೀರಿ ಹೇಳಿದ್ರಲ್ಲ ಅಂದೆ. ಅದಕ್ಕೆ ಹೇಳಿದರು, ನಾನು ಉಸ್ತುವಾರಿ ಸಚಿವನಲ್ಲ, ನನಗೂ ಸ್ವಲ್ಪ ಮಾಡಬೇಕು ಅಂತ ಅನಿಸಿತ್ತು. ಅದಕ್ಕೆ ಎಸ್ ಕೆ ಪಾಟೀಲರು ಸದನದಲ್ಲಿ ಹೇಳಿದರು. ನಾನೇ ವಿಚಾರವನ್ನು ಎತ್ತಿದ್ದೆ. ಎಸ್ ಕೆ ಪಾಟೀಲರು ಹೇಳಿಬಿಟ್ರು ಬದಿಯಲ್ಲಿ ಕೂತು, ಸರ್ ನೀವು ಹೇಳಿಬಿಡಿ ಸರ್ ಅಂತ. ರಭಕ್ಕೆ ಎದ್ದುಕೊಂಡು ದಿನೇಶ್ ಗುಂಡೂರಾಯರು ತಮ್ಮ ಚಿಂತನೆಯನ್ನು ಸದನದಲ್ಲಿ ಹೇಳಿದರು. ಅಂದರೆ ಸದನದಲ್ಲಿ ಹೇಳಿದರು ಅಂದರೆ ಅದು ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಮಂತ್ರಿಗಳು ತಮ್ಮ ಮಾತನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಅಭಿವೃದ್ಧಿ ಮಾಡಬೇಕಾದ್ರೆ ಯು ಟಿ ಖಾದರ್ ಮತ್ತು ದಿನೇಶ್ ಗುಂಡೂರಾಯರು ಒಂದು ಮುಂದಿನ ಪಥದಲ್ಲಿ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಉತ್ತಮ ಆಸ್ಪತ್ರೆ ಇಲ್ಲಿ ಇವತ್ತು ಈ ಕಾಂಪೌಂಡ್ನ ಒಳಗಡೆ ಬಂದರೆ ಎಲ್ಲ ರೀತಿಯ ಚಿಕಿತ್ಸೆಗಳಿಗೆ ಒಂದು ಅವಕಾಶ ಇದೆ. ತಾಲೂಕು ಕೇಂದ್ರಗಳಲ್ಲಿ ಅಥವಾ ಸಮುದಾಯ ಆಸ್ಪತ್ರೆಗಳಲ್ಲಿ ಇಷ್ಟು ಸವಲತ್ತುಗಳು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯು ಟಿ ಖಾದರ್ ಅವರು ಸದನದ ನಡೆಸ್ತಕ್ಕಂಥ 224 ಜನರನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಹೇಳುವ ಚಾಕಚಕ್ಯತೆಯನ್ನು ತಿಳಿದವರು. ಅವರು ಒಂದೇ ಮಾತುಗಳಿದ್ದು ಕೂತ್ಕೊಳ್ಳಿ ಅಂತ. ಇವತ್ತು ನಮ್ಮನ್ನು ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಲಿಲ್ಲ, ಕೂತ್ಕೊಳ್ಳಿ ಅಂತ ಒಂದೇ. ನೀವು ನೋಡಿದಿರಲ್ಲ ಸದನ ಹೇಗೆ ನಡೆಸ್ತಾರೆ ಅಂತ. ಕರಾವಳಿ ಭಾಗದ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಕೇರಳ ರಾಜ್ಯದ ತಡಿಯಲ್ಲಿ ಇರತಕ್ಕಂಥ ಒಬ್ಬ ಶಕ್ತಿವೀರ ನಾಯಕ ಇಡೀ ರಾಜ್ಯದ ಸಭಾಧ್ಯಕ್ಷರಾಗಿ ಸದನವನ್ನು ನಡೆಸಿದಂಥ ರೀತಿ ನಿಜವಾಗಿಯೂ ಮೆಚ್ಚುಗೆಗೆ ಪಾತ್ರವಾಗಿರ್ತಕ್ಕಂಥದ್ದು ಮತ್ತು ನಮಗೆಲ್ಲ ಹೆಮ್ಮೆ ತರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಇವತ್ತು ದಿನೇಶ್ ಗುಂಡೂರಾಯರು, ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೆ, ಇವತ್ತು ಒನ್ ಆಫ್ ದ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಈಸ್ ಟೇಕನ್ ಬೈ ಅವರ್ ಚೀಫ್ ಮಿನಿಸ್ಟರ್ ಇನ್ ದಿ ಕ್ಯಾಬಿನೆಟ್. ಇವತ್ತು ಜನಸಂಖ್ಯೆ ಮಾಡಿದಂತಹ ಏನು ಜನಗಣತಿ ಇದೆ ಅದನ್ನು ಕ್ಯಾಬಿನೆಟಲ್ಲಿ ಇಟ್ಟು ಅಪ್ರೂವ್ ಮಾಡ್ತಕ್ಕಂಥ ದಿನ. ಆ ಬ್ಯುಸಿಯನ್ನು ಕೂಡ ಬಿಟ್ಟು ಯು ಟಿ ಖಾದರ್ ಅವರು ಕರೆದಿದ್ದಾರೆ, ನಾನು ಬರಲೇಬೇಕು, ಅಲ್ಲಿ ಉಪಸ್ಥಿತರಿರಬೇಕು ಅಂತೇಳುವ ರೀತಿಯಲ್ಲಿ ಎಷ್ಟು ಗೌರವ ನೀವು ಸಂಪಾದನೆ ಮಾಡ್ತೀರಿ ಅಂತೇಳಿ ಇದರಲ್ಲಿ ಗೊತ್ತಾಗತ್ತೆ. ಹಾಗೆ ನಾನು ನಿಮಗೆಲ್ಲರಿಗೂ ಶುಭಾಶಯ ಕೋರ್ತೇನೆ. ಜನರ ಸಹಕಾರಕ್ಕೆ ಕೇಳಿದ್ದಾರೆ. ಯು ಟಿ ಖಾದರ್ದು ಒಂದು ಒಳ್ಳೆಯ ಗುಣ, ಯಾರನ್ನು ಬಿಡ್ಲಿಕ್ಕಂತ ಇಲ್ಲ. ಅಲ್ಲಿ ಅವ್ರನ್ನ ಕಂಡ್ರೆ ಈರ್ಬಲೆ, ಇಲ್ಲಿ ಕಂಡ್ರೆ ಈರ್ಬಲೆ, ಪಕ್ಕದಲ್ಲಿ ಕೊರ್ರೆ ಎತ್ತಿದ ಕೊರ್ಲೆ ಅಂತ ಮೊದಲು ಕೇಳಿಬಿಡ್ತಾರೆ. ಹಾಗಾಗಿ BPCL ಅವರು ಇದ್ದರೆ ಸುಲಭದಲ್ಲಿ ಕೊಡ್ತಾರ. ಆ ಮೇಡಮ್ ಹ್ಯಾಸ್ ಗಿವನ್ ಮೋರ್ ದೆನ್ 1,72 lakhs, 159 lakhs, and also he demanded that there will be a second inclusion. Upgradation will be there, completion will be there. Again he is coming forward and asking you to furthermore help from you. I hope you will definitely oblige it. You will not say no always. I know that BPCL is always our petrol bunk. We always used to go for fueling there only. We will go. So we want to be a customer of yours also. Yes, don't worry. So with this ನಾನು ಯು ಟಿ ಖಾದರ್ ಅವರು ಈ ಕ್ಷೇತ್ರಕ್ಕೆ ಕೊಟ್ಟಂಥ ದೊಡ್ಡ ಕೊಡುಗೆಗೆ ಅವರನ್ನು ಅಭಿನಂದಿಸ್ತೇನೆ. ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂಥ ದಿನೇಶ್ ಗುಂಡೂರಾಯರು ಮುಂದೆ ಬೆಳೆಯತಕ್ಕ ತಂದೆ ಮುಖ್ಯಮಂತ್ರಿ ಆಗಿದ್ದರು. ಇನ್ನೂ ಅದೇ ರೀತಿಯಲ್ಲಿ ಅವರ ಪಥ ಕೂಡ ಹೋಗ್ತಾ ಇದೆ. ಅದು ಕೂಡ ಮುಂದಕ್ಕೆ ಸಾಗಲಿ ಅಂತೇಳಿ ಅವರಿಗೆ ಕೂಡ ನಾನು ಶುಭವನ್ನು ಆರೈಕೆ ಮಾಡಿ, ಈ ಕ್ಷೇತ್ರಕ್ಕೆ ಕೊಟ್ಟಂಥ ದೊಡ್ಡ ಕೊಡುಗೆ ನಿಮ್ಮ ತಂದೆ ಯು ಟಿ ಖಾದರ್ ಅವರನ್ನು ನೆನೆಸ್ತಾರೆ. ಯು ಟಿ ಖಾದರ್ ಏರ್ನ ಮಗೆ ಅಂತ ಹೇಳೋದು ಮೊನ್ನೆವರೆಗೆ ಫರೀದ್ ಏರ್ನ ಮಗೆ ಅಂತಲೇ ಹೇಳ್ತಾ ಇದ್ರು. ಈಗ ಅವರನ್ನು ಸ್ವಲ್ಪ ಅವ್ರು ತೀರಿ ಹೋದ ಮೇಲೆ ಸ್ವಲ್ಪ ಮೇಲಕ್ಕೆ ಹೋಗಿಬಿಟ್ಟು ಈಗ ಯು ಟಿ ಖಾದರ್ ಫರೀದ್ ಅಂತ ಸೇರ್ಕೊಂಡಿಸಿದ್ದಾರೆ. ನಾವು ಯು ಟಿ ಖಾದರ್ ಅಂತಲೇ ಹೇಳೋದು, ಈಗ ಫರೀದ್ ಅಂತ ಒಂದು ವರ್ಡ್ ಸೇರಿಸಿದ್ದಾರೆ. ಯಾಕೆಂದರೆ ಅವರ ತಂದೆ ಕೂಡ ಭಾಳ ನಿಷ್ಠಾವಂತರಿದ್ದರು, ಪ್ರಾಮಾಣಿಕರಿದ್ದರು. ಆ ಪ್ರಾಮಾಣಿಕತೆ ಫಲವಾಗಿ ಇವತ್ತು ಉಳ್ಳಾಳವಾಗಿ ಉಳಿದಿದೆ. ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಉಳಿದಿದೆ ಮತ್ತು ಸರ್ವ ಜನಾಂಗದ ತೋಟದ ಒಂದು ದೊಡ್ಡ ಕೊಡುಗೆ ಅದು ಯು ಟಿ ಖಾದರ್ ಫಾರ್ ಕರ್ನಾಟಕ ಸ್ಟೇಟ್ ಅಂತ ಹೇಳುವ ಮಾತನ್ನು ಹೇಳಿ ಐ ವಿಶ್ ಯು ಟಿ ಖಾದರ್ ಆ್ಯಂಡ್ ಹಿಸ್ ಟೀಮ್ ಆಲ್ ದ ಬೆಸ್ಟ್. ಮತ್ತು ಎನಪೊಯ ಅಬ್ದುಲ್ ಕುಂಜಿ ಅವರು ಏನು ಈ ದೊಡ್ಡ ಸವಾಲನ್ನು ತಗೊಂಡಿದ್ದಾರೆ, ಅವರಿಗೆ ಶುಭವಾಗಲಿ, ಒಳ್ಳೆಯ ಚಿಕಿತ್ಸೆ ಸಿಗಲಿ ಅಂತ ಹೇಳುವುದನ್ನು ಹೇಳಿ ಅಬ್ದುಲ್ ಕುಂಜಿ ಅವರಿಗೂ ನಾನು ಶುಭವನ್ನು ಕೋರಿ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಇಂದಿನ ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರು ಸನ್ಮಾನ್ಯ ಜನಾಬ್ ಯು ಟಿ ಖಾದರ್ ಅವರೇ, ಕಾರ್ಯಕ್ರಮದ ಉದ್ಘಾಟಕರಾದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ರವರೇ, MLC ಐವನ್ ಡಿಸೋಜ್ರವರೇ, ಹರೀಶ್ ಕುಮಾರ್ರವರೇ, ಶ್ರೀಮತಿ ಕೆ ಶಶಿಕಲಾ ಅಧ್ಯಕ್ಷರು ಪುರಸಭೆ ಉಳ್ಳಾಳ,
ಶ್ರೀಮತಿ ನೀರಾ ಸಿಂಗ್, ಭಾರತ್ ಪೆಟ್ರೋಲಿಯಂ ರಾಜ್ಯ ಮುಖ್ಯಸ್ಥೆ, ಪದ್ಮರಾಜ್ ಪೂಜಾರಿ, ಕಂಚೂರ್ UK ಮೋನು ಮತ್ತು ವೇದಿಕೆಯಲ್ಲಿರುವ ಎಲ್ಲ ಆದರಣೀಯ ಗಣ್ಯರೇ, ವೈದ್ಯರುಗಳೇ, ಸಿಬ್ಬಂದಿಗಳೇ, ಆಹ್ವಾನಿತರೇ, ಮಾಧ್ಯಮ ಮಿತ್ರರೇ ಹಾಗೂ ಇಲ್ಲಿ ನೆರೆದಿರುವ ಬಂಧುಗಳೇ, ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಇಂದು ಉಳ್ಳಾಲದಲ್ಲಿ ನೂತನವಾಗಿ ನಿರ್ಮಿಸಿರುವ ಸಮುದಾಯ ಆರೋಗ್ಯ ಕೇಂದ್ರದ ಉದ್ಘಾಟನಾ ಹಾಗೂ ವಿವಿಧ ಕಾಮಗಾರಿ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ತುಂಬ ಸಂತೋಷ ಮತ್ತು ಹೆಮ್ಮೆ ಪಡುತ್ತೇನೆ. ಇಂದೊಮ್ಮೆ ಸರಕಾರಿ ಆಸ್ಪತ್ರೆ ಎಂದರೆ ವಿವಿಧ ಭಾವನೆಗಳಿದ್ದು, ಇದೊಂದು ಸಾಮಾನ್ಯರಿಗೆ ಇರುವಂಥ ವ್ಯವಸ್ಥೆ ಎಂಬ ತಾತ್ಸಾರ ಅಭಿಪ್ರಾಯ ಇತ್ತು. ಆದರೆ ಈಗ ಜನರ ದೃಷ್ಟಿಕೋನ ಬದಲಾಗುತ್ತಿದೆ. ಇದಕ್ಕೆ ಕಾರಣ ಸರಕಾರಿ ಹಾಸ್ಪಿಟಲ್ನಲ್ಲಿ ಸಿಗುವ ಅತ್ಯಾಧುನಿಕ ಸವಲತ್ತುಗಳು ಕೆಲವೊಂದು ನ್ಯೂನತೆಗಳನ್ನು ಕಾಡಿದರೂ ಜನರು ಭಾಳ ಅನುಕೂಲತೆಯಿಂದ ತೆರೆದುಕೊಳ್ಳುತ್ತಿದೆ. ಈ ಸುಸಜ್ಜಿತವಾದ ಆಸ್ಪತ್ರೆ ಶಸ್ತ್ರಾಗಾರ, ಚಿಕಿತ್ಸಾ ಕೊಠಡಿ, ಡಯಾಲಿಸಿಸ್ ವ್ಯವಸ್ಥೆ, ಎಕ್ಸ್ರೇ ಘಟಕ, ಇತರ ತಪಾಸಣಾ ಸೌಲಭ್ಯಗಳು ಒಳಗೊಂಡ ಈ ಆಸ್ಪತ್ರೆ ಅತ್ಯಾಧುನಿಕ ಆಸ್ಪತ್ರೆಗೆ ಸರಿಸಾಟಿಯಾಗಿದೆ. ಸೇವಾ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಪೂರಕ ಪಾತ್ರ ವಹಿಸಿಕೊಳ್ಳುವುದು ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಈ ಆಸ್ಪತ್ರೆ ವಿಕಲರ ಪುನರ್ವಸತಿ ಕೇಂದ್ರ ಸ್ಥಾಪಿಸಲು ನೆರವು ನೀಡಿದ ಭಾರತ್ ಪೆಟ್ರೋಲಿಯಂ ಸಂಸ್ಥೆಯ ಕೊಡುಗೆ ನಿಜಕ್ಕೂ ಶ್ಲಾಘನೀಯ. ಇದಕ್ಕೆ ನಾನು ಶ್ರೀಮತಿ ನೀರಾ ಸಿಂಗರನ್ನು ಅಭಿನಂದಿಸ್ತೇನೆ. ಅದೇ ರೀತಿ ಈ ಆಸ್ಪತ್ರೆಯ ಶವಗಾರ ಸೌಲಭ್ಯವನ್ನು ಮಾಡಿಕೊಟ್ಟ ಮಾರುತಿ ಸೇವಾ ಮಂದಿರ ಸಂಸ್ಥೆಯ ಸೇವೆ ಕೂಡ ಮೆಚ್ಚುವಂಥದ್ದು. ಹೀಗಿದ್ದಲ್ಲಿ ಸರ್ಕಾರದ ಕಾರ್ಯಕ್ರಮಗಳು ಸಮಾಜದ ಅಂತಿಮ ವ್ಯಕ್ತಿಗೆ ತಲುಪುವುದು ಖಂಡಿತ. ಇಲ್ಲಿ ಆಯುರ್ವೇದ ಚಿಕಿತ್ಸಾ ಸೌಲಭ್ಯ ಲಭ್ಯವಿರುವುದರಿಂದ ಇಲ್ಲಿ ಬರುವ ರೋಗಿಗಳ ಸಂಖ್ಯೆ ದಿನಕ್ಕೆ ಹೆಚ್ಚಾಗುತ್ತದೆ. ಆಸ್ಪತ್ರೆ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಗಮನವಿಟ್ಟು ಆಸ್ಪತ್ರೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಉದ್ದೇಶದಿಂದ ಇನ್ನೊಂದು ಮಹಡಿ ನಿರ್ಮಾಣ ಯೋಜನೆ ಕೈಗೊಳ್ಳಲಾಗಿದೆ. ಹೀಗಾಗಿ ಇಂದು ನೂತನ ಸುಸಜ್ಜಿತ ಹಾಸ್ಪಿಟಲ್ ಮೂಲಕ ಉಳ್ಳಾಲ ಭಾರತದಲ್ಲಿ ಒಂದು ಮಾದರಿ ಪಟ್ಟಣ ಎಂದು ಹೇಳಿದರೆ ಸುಳ್ಳಾಗದು. ಈ ಒಂದು ಆಸ್ಪತ್ರೆ ಈ ಎಲ್ಲ ಸುಸಜ್ಜಿತ ವ್ಯವಸ್ಥೆ ದೊರಕಲು ಕಾರಣಕರ್ತರಾದ ನನ್ನ ನೆಚ್ಚಿನ ಶಾಸಕರಾದ ಜನಾಬ್ UT ಖಾದರ್ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ದಿನೇಶ್ ಗುಂಡೂರಾವ್ ಅವರ ಕೊಡುಗೆ ಅಮೂಲ್ಯ ಮತ್ತು ಶ್ಲಾಘನೀಯ. ಅದೇ ರೀತಿ ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯ ಅಧಿಕಾರಿಯಾದ ಡಾಕ್ಟರ್ HR ತಿಮ್ಮಯ್ಯರವರ ಸೇವೆಯನ್ನು ಸಹ ಅಭಿನಂದಿಸ್ತೇನೆ. ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಅನೇಕ ಆಸ್ಪತ್ರೆ ಮತ್ತು ಆರೋಗ್ಯ ಕೇಂದ್ರಗಳನ್ನು ಒಳಗೊಂಡಿದ್ದು, ವಿವಿಧ ಕಡೆಯಲ್ಲಿ ರೋಗಿಗಳು ಈ ಭಾಗಕ್ಕೆ ಬಂದು ಇದರ ಪ್ರಯೋಜನವನ್ನು ಪಡೆಯುವುದನ್ನು ನಾವು ಕಾಣುತ್ತೇವೆ. ಮುಖ್ಯವಾಗಿ ಈ ಆಸ್ಪತ್ರೆಯ ಪ್ರಯೋಜನ ಬಡವರಿಗೆ ಸಿಗಬೇಕು. ಈ ಒಂದು ಆರೋಗ್ಯ ಕೇಂದ್ರ ದೈನಂದಿನ ಉಸ್ತುವಾರಿ ಮಾಡಲು ನಮ್ಮ ಏನಪ್ಪ ಆಸ್ಪತ್ರೆಯ ದೊರಕಿರುವುದು ನಮಗೊಂದು ದೊಡ್ಡ ಹೆಮ್ಮೆಯ ವಿಷಯ. ನನ್ನನ್ನು ಈ ಸಮಾರಂಭಕ್ಕೆ ಆಹ್ವಾನಿಸಿ ಗೌರವಿಸಿ 2 ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು अर्पिस्तೇನೆ. जय हिंद, जय कर्नाटक. ओके, नमस्कार. अब इतने बड़े बड़े यहाँ पे पॉलिटिशियंस हैं तो हम लोग सिर्फ ऑफिसर हैं, हम क्या बोलेंगे, तो बोलने के लिए कुछ जो है नहीं. लेकिन जय कादर साहब, आपने जो आज सम्मान दिया है उसके लिए बहुत बहुत धन्यवाद. जय गुंडूराव जी, आज आपसे मुलाकात हुई, बहुत बहुत हमारा सौभाग्य है. और BPCL का ये सौभाग्य है कि हम आपके लिए कुछ कर सकते हैं या कुछ कर पाएंगे. ये हमारे लिए बहुत जो है सौभाग्य की बात है. आपने ये मौका दिया, इसके लिए बहुत बहुत धन्यवाद. नमस्कार. ಉಳ್ಳಾಳಿನಲ್ಲಿ ಇವತ್ತು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡುವಂಥ ಕಾರ್ಯಕ್ರಮದಲ್ಲಿ
ಈಗಾಗಲೇ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಸಾಹೇಬರು ಎಲ್ಲ ವಿಷಯಗಳನ್ನು ಭಾಳ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ. ಅವ್ರ ನಂತರ ಬಂದು ಮಾತನಾಡಿರ್ತಕ್ಕಂಥ ಐವನ್ ಡಿಸೋಜ ಅವರು ಏನು ಕಮ್ಮಿ ಏನಲ್ಲ, ಅವರು ಕೂಡ ಅದೇ ರೀತಿಯಾಗಿ ಒಳ್ಳೊಳ್ಳೆ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಅಬ್ದುಲ್ಲಾ ಕುನ್ನಿಯವರು ಕೂಡ ಎನ್ಒಪೋಯದವ್ರು ಮಾತನಾಡಿದ್ದಾರೆ. ಆಮೇಲೆ BPCಯಲ್ಲಿನ ಶ್ರೀಮತಿ ನೀರಾ ಸಿಂಗ್ ಅವರು ಮಾತನಾಡಿದ್ದಾರೆ. ಇವತ್ತು ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಈ ಥರ ಎಲ್ಲ ಗಣ್ಯರೇ, ಕಣಚೂರು ಮೋನು ಅವರು, ನಮ್ಮ ಹರೀಶ್ ಕುಮಾರ್ ಅವರು, ಹಾಗೂ ಸದಾಶಿವ ಉಳ್ಳಾಲ್ ಅವರು, ಈ ಥರ ಎಲ್ಲ ನಮ್ಮ ನಗರಸಭಾ ಅಧ್ಯಕ್ಷರು, ಎಲ್ಲ ಗಣ್ಯರೇ, ಹಾಗೂ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ನಮ್ಮ ಇಲಾಖೆಯ DHO ಆದಂಥ ಡಾಕ್ಟರ್ ತಿಮ್ಮಯ್ಯನವರೇ, ಹಾಗೂ ಎಲ್ಲ ಇಲಾಖೆಯ ಸಿಬ್ಬಂದಿಯವರೇ ಮತ್ತು ಸ್ನೇಹಿತರೆ, ನಾನು ಇನ್ನೇನು ಹೆಚ್ಚು ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಯಾಕೆಂದರೆ ಈಗಾಗಲೇ ಏನೇನು ಮಾತನಾಡಬೇಕು ಈ ಆಸ್ಪತ್ರೆಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯ ಮಾತನಾಡಾಗಿದೆ. ಆದರೆ ನಿಜವಾಗಲೂ ಒಂದು ನಾನು ಹೇಳೋದಕ್ಕೆ ಬಯಸ್ತೇನೆ, ಇಷ್ಟೊಂದು ಸುಸಜ್ಜಿತವಾದಂಥ ಸಮುದಾಯ ಆರೋಗ್ಯ ಕೇಂದ್ರ ಅಂದರೆ ಇವತ್ತು ಇಡೀ ಕರ್ನಾಟಕಕ್ಕೆ ಒಂದು ಮಾದರಿಯ ಸಮುದಾಯ ಆರೋಗ್ಯ ಕೇಂದ್ರ ಇವತ್ತು ಉಳ್ಳಾಳಲ್ಲಿ ಉದ್ಘಾಟನೆ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಬಹುಶಃ ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರಗಳು ಇದೇ ರೀತಿ ನಿರ್ವಹಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಖಂಡಿತವಾಗಿಯೂ ನಮ್ಮ ಆರೋಗ್ಯ ಸೇವೆಗಳೇನಿರ್ತದೆ ಅದು ಬಹಳಷ್ಟು ಮೇಲ್ದರ್ಜೆಗೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿಯ ನಾನು ಜನರನ್ನು ನೋಡ್ತಾ ಇದ್ದೆ, ಇಲ್ಲಿರುವಂಥ ಸ್ಟಾಫ್ ಇರ್ಬೋದು, ಇಲ್ಲಿರುವಂಥ ವೈದ್ಯರಿರ್ಬೋದು, ಎಲ್ಲರೂ ಕೂಡ ಭಾಳ ಉತ್ಸಾಹದಿಂದ ಮತ್ತು ಲವಲವಿಕೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಂತೋಷದ ಒಂದು ಕಾರ್ಯಕ್ರಮ ಕೂಟ ಆಗಿದೆ. ಇವತ್ತು ಆರೋಗ್ಯ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಇದು. ಇವತ್ತು ಕೂಡ ಬೆಂಗಳೂರಿನಲ್ಲಿ ಕ್ಯಾಬಿನೆಟ್ನಲ್ಲಿ ನಾವೆಲ್ಲ ಚರ್ಚೆ ಮಾಡ್ತಾಯಿದ್ದೋ. ನಾನು ಬೇಗ ಹೊರಟು ಬಂದೆ, ಯಾಕೆಂತ ಹೇಳಿದ್ರೆ ಈ ಕಾರ್ಯಕ್ರಮ ಇತ್ತು. ನಮ್ಮ ಆರೋಗ್ಯ ಇಲಾಖೆ ಬಗ್ಗೆನೇ ಕೆಲವು ಯಾವುದೋ ಒಂದು ಸಬ್ಜೆಕ್ಟ್ ಬಂದಿತ್ತು. ಅದರ ನಂತರ ನಾನು ಮುಖ್ಯಮಂತ್ರಿಯವ್ರಿಗೆ ಹೇಳ್ತಾ ಇದ್ದೆ, ಎಲ್ಲ ಕಡೆ ನಮಗೆ ಕಟ್ಟಡಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ ನಾವು ಮುಂಚೂಣಿಯಲ್ಲಿ ಇರ್ತೀವಿ, ಆದರೆ ಎಲ್ಲ ಸೇವೆಗಳನ್ನು ಮತ್ತು ಸಿಬ್ಬಂದಿಯನ್ನು ನೀಡೋದ್ರಲ್ಲಿ ನಾವು ಯಾವ ಪ್ರಮಾಣದಲ್ಲಿ ಇರೋದಿಲ್ಲ. ಅದಕ್ಕೆ ಇದರ ಬಗ್ಗೆ ಒಂದು ತೀರ್ಮಾನ ತೊಗೊಳ್ಬೇಕು. ನಾವು ಎಲ್ಲ ಕಡೆ ಟೆಕ್ನಿಷಿಯನ್ ಇರ್ಬೋದು, ನರ್ಸ್ಗಳಿರ್ಬೋದು, ಯಾರೇ ಇರ್ಬೋದು, ಎಲ್ಲ ಅದನ್ನು 100ಕ್ಕೆ 100 ಭರ್ತಿ ಮಾಡುವಂಥ ಕೆಲಸ ಆಗಬೇಕು. ಆವಾಗಲೇ ಇರುವಂಥ ಸೇವೆಗಳು ಸಮರ್ಪಕವಾಗಿ ನಾವು ನೀಡುವಂಥದ್ದಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇದರಲ್ಲಿ ಕಟ್ಟಡ ಇಲ್ಲದೇ ಇದ್ರೂ ಕೂಡ ಪರವಾಗಿಲ್ಲ, ಸಿಬ್ಬಂದಿ ನಮಗೆ ಬೇಕು, ಒಂದು ನರ್ಸ್ ಬೇಕು, ಇವಾಗ ಒಂದು ಎಕ್ಸ್ರೇ ಮೆಷಿನ್ ಇದೆ, ಎಕ್ಸ್ರೇ ಟೆಕ್ನಿಷಿಯನ್ ಇಲ್ಲದೆ ಹೋದರೆ ಏನು ಪ್ರಯೋಜನ? ಆ ಥರ ನಾವು ಮಾತನಾಡಿದಾಗ ಇವತ್ತು CM ಅವರು ಕೂಡ ಇಲ್ಲ ನಾವು ಒಂದು ತೀರ್ಮಾನ ತೊಗೊಳ್ಳೋಣ ಇದರ ಬಗ್ಗೆ ಅಂತ ಕೂಡ ಹೇಳಿದ್ದಾರೆ. ಆದ್ದರಿಂದ ಖಂಡಿತವಾಗಿಯೂ ಮುಂದಿನ ದಿವಸಗಳಲ್ಲಿ ಅದನ್ನು ಆ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾವು ಕ್ರಮವನ್ನು ತಗೊಳ್ತಕ್ಕಂಥದ್ದಕ್ಕೆ ಮಾಡ್ತೀವಿ. ಈಗ ಇಲ್ಲಿ ನಾವು ನೋಡಿ ಈ ಥರ ಎಲ್ಲ ಅನೇಕ ಸರ್ವಿಸಸನ್ನು ನಾವು ಇಲ್ಲಿ ನಮ್ಮ CH ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನೀಡ್ತಾ ಇದ್ದೀವಿ. ಜನರಿಗೆ ಇದೇ ಬೇಕಾಗಿರುವಂಥದ್ದು. ಏಕಂತ ಹೇಳಿದ್ರೆ ಇವತ್ತು ವೈದ್ಯಕೀಯ ಚಿಕಿತ್ಸೆ ನಾವು ಖಾಸಗಿ ಕ್ಷೇತ್ರಕ್ಕೆ ಹೋದಾಗ ಆಗುವಂಥ ಖರ್ಚು ಬಹಳ ಇದೆ. ಸಣ್ಣದಕ್ಕೇ ಸಾವಿರಾರು ರೂಪಾಯಿ ಆಗ್ತದೆ. ಸ್ವಲ್ಪ ಕಾಂಪ್ಲಿಕೇಟ್ ಆದರೆ ಲಕ್ಷಾಂತರ ರೂಪಾಯಿ ಆಗುತ್ತೆ. ಸ್ವಲ್ಪ ಜಾಸ್ತಿ ಕಾಂಪ್ಲಿಕೇಶನ್ ಆದರೆ 20, 30, 50 ಲಕ್ಷ ಲೆಕ್ಕನೇ ಇಲ್ಲ, ಹೊರಟೋಗ್ತದೆ. ಅಂದರೆ ಇವತ್ತು ಆರೋಗ್ಯ ವ್ಯವಸ್ಥೆಗಳು ಕೂಡ ಅದೇ ಥರ ಇಂಪ್ರೂವ್ ಆಗ್ತಾ ಇದೆ. ಅಂದರೆ ಹೊಸ ಟೆಕ್ನಾಲಜಿ, ಹೊಸ ಎಕ್ವಿಪ್ಮೆಂಟು ಅದು ಬರ್ತಾ ಇದೆ. ಅದರಿಂದ ನಾನು ಆಸ್ಪತ್ರೆನ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ, ಪ್ರೈವೇಟ್ ಹಾಸ್ಪಿಟಲ್ಸು. ಆದರೆ ಕೆಲವು ಕಡೆ ಅದು ಮಿಸ್ಯೂಸ್ ಆಗುವಂಥದ್ದು ಕೂಡ ಇದೆ. ಪಾಪ ಎಷ್ಟೋ ಜನರಿಗೆ ಸರಿಯಾಗಿ ಗೊತ್ತಿರೋದಿಲ್ಲ, ಬಂದಿದ್ದ ತಕ್ಷಣವೇ ಇರೋ ಎಲ್ಲ ಟೆಸ್ಟ್ಗಳು ಮಾಡಿಸ್ಬಿಡೋದು, ಬೇಕೋ ಬೇಡವೋ ಗೊತ್ತಿಲ್ಲ. ಆದರೆ ಎಲ್ಲ ಸ್ಕ್ಯಾನ್, MRI ಮಾಡಿಸಿ, CT ಮಾಡಿಸಿ, ಇನ್ನೊಂದು ಟೆಸ್ಟ್ ಮಾಡಿಸಿ, ಆ ಟೆಸ್ಟ್ ಮಾಡಿಸಿ ಎಲ್ಲ ಮಾಡಿಸ್ಬಿಡೋದು. ನೆಸೆಸಿಟಿ ಇದೆಯಾ ಇಲ್ವೋ ಗೊತ್ತಿಲ್ಲ. ಸೊ ಈ ಥರ, ಯಾಕಂದರೆ ಜನರಿಗೆ ಏನು ಗೊತ್ತಿರ್ತದೆ, ನಾವು ಹೋದಾಗ ಆಸ್ಪತ್ರೆಗೆ ಜನರನ್ನು ನಮಗೇನು ಗೊತ್ತಿರ್ತದೆ, ಡಾಕ್ಟ್ರ್ ಏನು ಹೇಳ್ತಾರೆ ನಾವು ಅದನ್ನು ಕೇಳ್ತೀವಿ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಆದಾಗಂತೂ ನಾವು ಇರಲಿಯಪ್ಪ ಹೇಗೋ ಮಾಡಿಸ್ಬಿಡೋಣ, ಸಾಲ ಆದರೂ ಮಾಡಿ ಏನೋ ಮಾಡಿ ಮಾಡಿಸ್ಬಿಡೋಣ ಅಂತ ನಾವು ತೀರ್ಮಾನ ಮಾಡಿಬಿಡ್ತೀವಿ. ಸೊ ಈ ಒಂದು ವಿಚಾರದಲ್ಲಿ ನಾವು ಇನ್ನೂ ಸ್ವಲ್ಪ ಸಮತೋಲನ ತರಬೇಕಾಗ್ತದೆ. ಅದರ ಸಮತೋಲನ ತರಬೇಕಂತ ಉದ್ದೇಶದ ಆ ವಿಷಯದಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಉನ್ನತ ಮಟ್ಟ ಸೇವೆಗಳು ಸುಲಭವಾಗಿ ಸಿಗೋದಕ್ಕೆ ಪ್ರಾರಂಭ ಆದಾಗ ಅದು ಮಾರ್ಕೆಟಲ್ಲಿ ಆಟೋಮೆಟಿಕ್ಕಾಗಿ ಸಮತೋಲನ ಆಗ್ತದೆ, ಆಟೋಮೆಟಿಕ್ಕಾಗಿ ಆಗ್ತದೆ. ಅದು ನಾವು ನಮ್ಮ ಸರ್ವಿಸಸ್ ಇನ್ನೂ ಹೆಚ್ಚು ಇಂಪ್ರೂವ್ ಮಾಡ್ಕೋಬೇಕು. ಈಗ ಈ ಥರ ಆಸ್ಪತ್ರೆಗಳೆಲ್ಲ ಕಡೆ ಆಗಿಬಿಟ್ರೆ ಖಂಡಿತ ಅವಾಗ ಏನಾಗ್ತದೆ, ಮುಂದೆ ಜನರಿಗೂ ಕೂಡ ಒಂದು ಪರ್ಯಾಯವಾದ ವ್ಯವಸ್ಥೆ ಇರ್ತದೆ ಮತ್ತು ಪ್ರೈವೇಟ್ಗವ್ರಿಗೂ ಕೂಡ ಒಂದು ಕಾಂಪಿಟೇಷನ್ ಇರ್ತದೆ. ಇವತ್ತು ಉಳ್ಳಾಳ ನಿಜವಾಗ್ಲೂ ಹೇಳಬೇಕಾದ್ರೆ ನಮ್ಮ ಖಾದರ್ ಸಾಹೇಬರು ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಈಸ್ ಅ ಡೆವಲಪ್ಮೆಂಟ್ ಓರಿಯೆಂಟೆಡ್ ಪರ್ಸನ್.
ಯಾವಾಗಲೂ ಕೂಡ ಹೇಗಾದರೂ ಡೆವಲಪ್ಮೆಂಟ್ ಮಾಡಬೇಕು ಅಂತ. ಈಗ ತಾನೇ ಮಾತಾಡ್ತಾ ಇದ್ದೀವಿ ಸರ್, ಈಗ ನನಗೆ ಹೇಳ್ತಾಯಿದ್ರು ಈಗ ನಮ್ಮಲ್ಲಿ ತಾಲೂಕು ಆಸ್ಪತ್ರೆ ಆಗಬೇಕು, ಇನ್ನೊಂದು ಯಾಕಂದರೆ ಇದು ತಾಲೂಕು ಆಸ್ಪತ್ರೆ ಆಗಿಲ್ಲ, ಈಗ ಸಮುದಾಯ ಆಸ್ಪತ್ರೆ ಇದೆ. ಖಂಡಿತವಾಗಿಯೂ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ, ಮುಂದಿನ ದಿವಸಗಳಲ್ಲಿ ಇಲ್ಲಿಗೆ ಒಂದು 100 ಬೆಡ್ಡಿನ ತಾಲೂಕು ಆಸ್ಪತ್ರೆಯನ್ನು ಕೂಡ ಮಾಡಿಸ್ತಕ್ಕಂಥದ್ದಕ್ಕೆ ನಮ್ಮ ಸಹಕಾರ ಇರ್ತದೆ. ಬಹುಶಃ ಬರುವ ವರ್ಷದಲ್ಲೇ ನಮ್ಮ ಆಯುರ್ವೇದದಲ್ಲಿ ಅದನ್ನು ಸೇರಿಸ್ಬಿಟ್ರೆ ಅದು ಒಂದು 100 ಬೆಡ್ಡಿನ ತಾಲೂಕು ಆಸ್ಪತ್ರೆ ಹೊಸದಾಗಿ ಉಳ್ಳಾಳಕ್ಕೆ ಕೊಡೋದಕ್ಕೆ ನಾವು ಖಂಡಿತ ತೀರ್ಮಾನ ಮಾಡೋಣ. ಈ ವರ್ಷ ನಾವು ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ಕೊಡ್ತಕ್ಕಂಥ ತೀರ್ಮಾನ ಆಗಿದೆ, ಅದು ಬಜೆಟಲ್ಲಿ ಬಂದಿದೆ. ಅದೇ ರೀತಿ ಈಗಾಗಲೇ ಐವನವ್ರು ಹೇಳಿದ್ರು, ವೆನ್ಲಾಕ್ ಆಸ್ಪತ್ರೆಗೆ ನಾವು ಒಂದು ಹೊಸ ಕಟ್ಟಡ ಅಲ್ಲಿ OPD, ಯಾಕಂದರೆ ಹಳೆಯ ಇನ್ನೊಂದು ಬಿಲ್ಡಿಂಗ್ ಈಗ ಉದ್ಘಾಟನೆ ಆಗಿದೆ, ಚೆನ್ನಾಗಾಗಿದೆ, ಅದು ಫಿನಿಷ್ ಆಗಿರಲಿಲ್ಲ. ನಾವು ಬಂದಮೇಲೆ ಸ್ಮಾರ್ಟ್ ಸಿಟಿಯಿಂದ ದುಡ್ಡು ಕೊಡಿಸಿ ಅದಕ್ಕೀಗ ಅದನ್ನು ಕೂಡ ಫಿನಿಷ್ ಮಾಡಿ ಹೊಸ ಕಟ್ಟಡ ಅದು ಓಪನ್ ಆಗಿದೆ. ಈಗ ಇನ್ನೊಂದು 70 ಕೋಟಿ ರೂಪಾಯಿನ ನಾವು ವೆನ್ಲಾಕ್ ಆಸ್ಪತ್ರೆಗೆ ಕೊಟ್ಟು ಇವತ್ತು ವೆನ್ಲಾಕ್ ಆಸ್ಪತ್ರೆನ ಜಿಲ್ಲಾ ಆಸ್ಪತ್ರೆ ಅಲ್ಲ, ವೆನ್ಲಾಕ್ ಆಸ್ಪತ್ರೆಯನ್ನು ರೀಜನಲ್ ಹಾಸ್ಪಿಟಲ್ ಅಂತ ಈಗ ಘೋಷಣೆ ಮಾಡೋದಕ್ಕೆ ನಾನು ಅಸೆಂಬ್ಲಿಯಲ್ಲಿ ಮಾತು ಕೊಟ್ಟಿದ್ದೇನೆ. ಅತಿ ಶೀಘ್ರದಲ್ಲಿ ಆದೇಶ ಹೊರಡಿಸ್ತಾ ಇದೆ. ಅಂದರೆ ಇದು ವೆನ್ಲಾಕು ಇಡೀ ಒಂದು ಬೆಂಗಳೂರು ದಕ್ಷಿಣ ಕನ್ನಡಕ್ಕೆ ಒಂದೇ ಅಲ್ಲ, ಇಡೀ ಈ ಒಂದು ಉಡುಪಿ, ಶಿವಮೊಗ್ಗ, ದಾವಣಗೆರೆ, ಹಾಸನ, ಚಿಕ್ಕಮಗಳೂರು ಎಲ್ಲ ಕಡೆಯಿಂದ ವೆನ್ಲಾಕಕ್ಕೆ ಬರ್ತಾರೆ. ಈ ಒಂದು ಕಾಲಭಾಗ ರಾಜ್ಯ ಈ ವೆನ್ಲಾಕಕ್ಕೆ ಬರ್ತದೆ. ಅದಕ್ಕೆ ನಾವು ಇನ್ನೂ ಇದನ್ನು ಮೇಲ್ದರ್ಜೆಗೆ ಏರಿಸಬೇಕು, ಲೇಡಿ ಘೋಷನ್ ಮತ್ತು ವೆನ್ಲಾಕ್. ಸೊ ಈ ಥರ ಇರಬೇಕಾದ್ರೆ ನಮ್ಮ ಸೇವೆಗಳನ್ನು ಇನ್ನೂ ಹೆಚ್ಚು ಇಂಪ್ರೂವ್ ಮಾಡೋಣ ಅಂತ ಹೇಳಿ ನಾನು ಇವತ್ತು ವಿಶೇಷವಾಗಿ ನಮ್ಮ ಎನಪೋಯ ಅವ್ರಿಗೆ, ಏಕೆಂದರೆ ಅವರ ಸಹಕಾರದಿಂದ ಇವತ್ತು ಸರ್ವಿಸಸ್ ಕೊಡೋದಕ್ಕೆ ಸಾಧ್ಯ ಆಗ್ತಾಯಿದೆ. ಅದರಿಂದ ಖಂಡಿತವಾಗಿಯೂ ಅವರು ಒಳ್ಳೆಯ ತೀರ್ಮಾನ ತೊಗೊಂಡು ಇವತ್ತು ಮಾಡಿದ್ದಾರೆ. ಇದೇ ರೀತಿಯಾಗಿ ಎಲ್ಲರೂ ಕೂಡ ಅವ್ರು ಮಾಡ್ದಂಗೆ ಎಲ್ಲರೂ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತ ಇನ್ನೂ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗ್ತದೆ. PPC ಅವರು ಕೂಡ ನನ್ನ ವಿಶೇಷ ಅಭಿನಂದನೆ, ಅವರು ಕೂಡ ಇವತ್ತು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅವರ ಒಂದು ಸಹಕಾರದಿಂದ ಈಗ ಇಲ್ಲಿ ಒಂದು ಉನ್ನತ ಮಟ್ಟದ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರನ್ನು ಅವರು ಮಾಡ್ತಾಯಿದ್ದಾರೆ. ಅದಕ್ಕೆ ರಿಹ್ಯಾಬಿಲಿಟೇಷನ್ಗೆ ನಮ್ಮ ಕಡೆಯಿಂದನೂ ಕೂಡ ಏನು ಕೆಲವು ಫೆಸಿಲಿಟೀಸನ್ನು ಕೊಡೋದಕ್ಕೆ ನಾವು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀವಿ. ಈ ಎಕ್ವಿಪ್ಮೆಂಟು, HR ಸ್ಪೀಚ್ ಥೆರಪಿಸ್ಟ್ ಬೇಕಾಗ್ತದೆ, ಫಿಸಿಯೋಥೆರಪಿಸ್ಟ್ ಬೇಕಾಗ್ತದೆ, ಮತ್ತು ಬೇರೆದೆಲ್ಲ ಎಕ್ವಿಪ್ಮೆಂಟು ಅದೆಲ್ಲ ಖಂಡಿತ ನಮ್ಮ ಇಲಾಖೆಯಿಂದ ಒದಗಿಸ್ಕೊಡ್ತೀನಿ ಅಂತ ನಾನು ನಮ್ಮ ಖಾದರ್ ಸಾಹೇಬರಿಗೆ ಹೇಳೋದಕ್ಕೆ ಬಯಸ್ತೀನಿ. ಮತ್ತು ಅನುದಾನದಲ್ಲೂ ನೋಡೋಣ, ಏನಾದರೂ ಕೊರತೆ ಆದರೆ ನಾವು ಕೂಡ ಅಂತಿಮವಾಗಿ ಸ್ವಲ್ಪ ಅದನ್ನು ಈಗ ಹೇಳಿದ್ವಿ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದರಿಂದ ಅದನ್ನು ಕೂಡ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ, ಇವತ್ತು ಎಲ್ಲ ನಮ್ಮ ಮೋನೋವರಿದ್ದಾರೆ, ಎಲ್ಲ ಒಳ್ಳೊಳ್ಳೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು. ಈ ಭಾಗನೇ ಒಂದು ರೀತಿ ಮೆಡಿಕಲ್ ಕ್ಯಾಪಿಟಲ್ ಇದು ಉಳ್ಳಾಳ್. ಈ ಕರ್ನಾಟಕಕ್ಕೆ ಒಂದು ರೀತಿ ಮೆಡಿಕಲ್ ಕ್ಯಾಪಿಟಲ್, ಎಷ್ಟೊಂದು ಮೆಡಿಕಲ್ ಕಾಲೇಜಸ್ಸು, ಇನ್ಸ್ಟಿಟ್ಯೂಷನ್ಸು ಎಲ್ಲ ಬಂದಿರೋದು. ಇದೊಂದು ಮಾದರಿಯ ತಾಲೂಕಾಗಿ ಇನ್ನೂ ಹೆಚ್ಚೆಚ್ಚು ಕೆಲಸಗಳು ಖಂಡಿತವಾಗಿಯೂ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಹೇಳಿ, ನನ್ನನ್ನು ಕೂಡ ಕರೆಸಿ ಈ ಒಂದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಂತ ಕಾರ್ಯಕ್ರಮ UT ಖಾದರ್ ಅವರ ಸಹಕಾರದಿಂದ ಕಟ್ಟಡ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಇಲ್ಲಿ ವೈದ್ಯರ ಸಮಸ್ಯೆ ಉಂಟಾಯಿತು. ಇದೀಗ ವೇದಿಕೆಯಲ್ಲಿ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಮಾರುತಿ ಯುವಕ ಮಂಡಳಿ ರಿಜಿಸ್ಟರ್ಡ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಈ ಊರಿನ ಹೆಮ್ಮೆಯ ಅಭಿಮಾನದ ಸಂಸ್ಥೆ ಇದೀಗ ಒಂದು ಮನವಿಯನ್ನ, ಅದರೊಂದಿಗೆ ಆಮಂತ್ರಣ ಪತ್ರಿಕೆಯನ್ನ ಗಣ್ಯರಿಗೆ ಸಲ್ಲಿಸ್ತಾ ಇದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಮಾರುತಿ ಯುವಕ ಮಂಡಳಿ ರಿಜಿಸ್ಟರ್ಡ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ತಮ್ಮ ಅಧ್ಯಕ್ಷರು ಪದಾಧಿಕಾರಿಗಳೊಂದಿಗೆ ಅವರು ಮನವಿಯನ್ನು ಸಲ್ಲಿಸುವ ಕಾರ್ಯಕ್ರಮ ಇಡೀ ನಾಡಿಗೆ ಒಂದು ಮಾದರಿಯಾದ ಸಂಸ್ಥೆಯಾಗಿ ಉಳ್ಳಾಲ ಪರಿಸರದಲ್ಲಿ ತಲೆ ಎತ್ತಿ ನಿಂತಿರುವಂತಹ, ವಿಶೇಷವಾಗಿ ಈ ಉಳ್ಳಾಲ ಆರೋಗ್ಯ ಕೇಂದ್ರ ಕೂಡ ವಿಶೇಷ ಸಹಕಾರ ಕೊಟ್ಟಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಮಾರುತಿ ಯುವಕ ಮಂಡಲ ರಿಜಿಸ್ಟರ್ ಇವರು ತಮ್ಮ ಮನವಿಯನ್ನು ಸಲ್ಲಿಸುವುದರ ಮೂಲಕ ತಮ್ಮ ಹತ್ತಾರು ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರವನ್ನ ನೀಡುವುದರ ಮೂಲಕ ಅವರು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಗಣ್ಯರಿಗೆ. ಅವರ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷ ಅಭಿನಂದನೆಗಳು. ಎಲ್ಲರನ್ನು ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಅಭಿಮಾನದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಗೆ ಅಭಿನಂದನೆಗಳನ್ನು ಸಲ್ಲಿಸು. ಅವರ ಅಧ್ಯಕ್ಷರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇದೆ. ಸನ್ಮಾನ ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂಸ್ಥೆಯ ಪರವಾಗಿ ಸಂಘದ ಅಧ್ಯಕ್ಷರಾದ ಸಂದೀಪ್ ಪುತ್ರನ್ ಇವರನ್ನ ಈ ಒಂದು ವೇದಿಕೆಯಲ್ಲಿ ಗೌರವಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದಾರೆ. ಸರ್ವ ಜನ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಚೊಚ್ಚಲ ಕೊಡುಗೆಯನ್ನು ನೀಡಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪುರಸ್ಕೃತಗೊಂಡಿರುವಂತಹ ಸಂಘಟನೆ ಮಾರುತಿ ಜನಸೇವಾ ಸಂಘ, ಇದರ ಅಧ್ಯಕ್ಷರಿಗೆ ಈ ಒಂದು ವೇದಿಕೆಯಲ್ಲಿ ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಾ ಇದೆ. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗವಾಗಿ
ನಮ್ಮ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಯು ಅಬ್ದುಲ್ ಕುನಿ ಇವರನ್ನ ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮ. ಈ ಒಂದು ವೈದ್ಯ ಕೇಂದ್ರಕ್ಕೆ ತಜ್ಞ ವೈದ್ಯರನ್ನ ಒದಗಿಸಿಕೊಟ್ಟು ರೋಗಿಗಳ ಬಾಳಿಗೆ ಬೆಳಕಾದ ಸಾರ್ಥಕ ಬದುಕಿನ ಸಾರ್ಥಕ ಸರದಾರನೇ ಡಾಕ್ಟರ್ ಯು ಅಬ್ದುಲ್ ಕುನಿ ಇವರನ್ನ ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮ. ಇದೀಗ ಮಾರುತಿ ಜನಸೇವಾ ಸಂಘ ಇದರ ಅಧ್ಯಕ್ಷರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸುವಂತಹ ಕಾರ್ಯಕ್ರಮ. ಈ ಭಾಗದಲ್ಲಿ ಸಮಾಜಮುಖಿಯಾದಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಜೊತೆಗೂಡಿ ಈ ಆಸ್ಪತ್ರೆಗೆ ಶೀತಲೀಕರಣದ 4 ಪೆಟ್ಟಿಗೆಯನ್ನು ಕೂಡ ನೀಡಿ ನಮ್ಮೊಂದಿಗೆ ಸಹಕಾರ ಕೊಟ್ಟಂತಹ ಈ ಸಮಾಜದ ಸಂಕಷ್ಟಗಳಿಗೆ ನೆರವಾಗುವಂತಹ ಒಂದು ಜನಪ್ರಿಯ ಸಂಘಟನೆ ಎಂದರೂ ಕೂಡ ತಪ್ಪಾಗಲಿಕ್ಕಿಲ್ಲದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಘಟನೆಯಾಗಿರುವ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರು ಇದೀಗ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ನಿಮ್ಮ ಸಂಘದ ಸೇವೆ ಇದು ಮುಂಬರುವ ದಿನಗಳಲ್ಲಿಯೂ ಕೂಡ ಈ ನಾಡಿಗೆ ಮತ್ತಷ್ಟು ಒದಗಿ ಬರುವಂತಾಗಲಿ. ನಿಮ್ಮ ಮುಖಾಂತರ ಸೌಹಾರ್ದತೆ, ಭಾವೈಕ್ಯತೆ, ಐಕ್ಯತೆ, ಏಕತೆ, ಸೌಹಾರ್ದತೆ ನಿತ್ಯ ಬೆಳಗುವಂತಾಗಲಿ ಎಂಬುದನ್ನು ಮನಸ್ಸಿನ ಅಂತರಾಳದಿಂದ ಆಶಿಸ್ತಾ ಇದ್ದೇವೆ. ಸಮಾರಂಭದ ಮುಂದಿನ ಭಾಗವಾಗಿ ಡಾಕ್ಟರ್ ಯು ಅಬ್ದುಲ್ ಕುನಿ ಅವರನ್ನ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ. ನಿಜಕ್ಕೂ ಕೂಡ ಅವರನ್ನ ಮೆಚ್ಚಲೇಬೇಕು. ಈ ಯುಟಿ ಖಾದರ್ ಅವರ ಸಹಕಾರದಿಂದ ಕಟ್ಟಡ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಇಲ್ಲಿ ವೈದ್ಯರ ಸಮಸ್ಯೆ ಉಂಟಾಯಿತು. ಆ ಸಂದರ್ಭದಲ್ಲಿ ಕಾಲದ ಆಪತ್ ಬಾಂಧವನಂತೆ ನಮ್ಮ ನೆರವಿಗೆ ಬಂದವರೇ ಡಾಕ್ಟರ್ ಯು ಅಬ್ದುಲ್ ಕುನಿ ಅವರು. ಡಾಕ್ಟರ್ ವೈ ಅಬ್ದುಲ್ ಕುನಿ ಅವರು ತಜ್ಞ ವೈದ್ಯರನ್ನ ಈ ಕೇಂದ್ರಕ್ಕೆ ಒದಗಿಸಿಕೊಟ್ಟು ರೋಗಿಗಳ ಬಾಳಿಗೆ ಬೆಳಕಾದ ಸಾರ್ಥಕ ಬದುಕಿನ ಸಾರ್ಥಕ ಸರದಾರನೇ ಡಾಕ್ಟರ್ ವೈ ಅಬ್ದುಲ್ ಕುನಿ ಅವರು. ಎಕ್ಸ್ರೇ, ಸ್ಕ್ಯಾನಿಂಗ್, 3 ಡಿಜಿಟಲ್ ಡೆಂಟಲ್ ಚೇರ್, ಶವಗಾರ, ಪೋಸ್ಟ್ ಮಾರ್ಟಮ್ ಎಲ್ಲ ವ್ಯವಸ್ಥೆಗಳನ್ನು ಒದಗಿಸಿಕೊಟ್ಟು ಯಾನಪೋಯ ವೈದ್ಯಕೀಯ ಸಂಸ್ಥೆಯ ಮೂಲಕ ಲಕ್ಷಾನುಗಟ್ಟಲೆ ಜನರ ಆರೋಗ್ಯವನ್ನು ಕಾಪಾಡಿದ ಯಾನಪೋಯ ಅಬ್ದುಲ್ ಕುನಿ ಅವರಿಗೆ ಗೌರವ ಪೂರ್ವಕ ಸನ್ಮಾನ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯುತ್ತಾ ಇದೆ. ನಿಮ್ಮ ಬದುಕು ಬಂಗಾರವಾಗಲಿ, ಬಾಳು ಶೃಂಗಾರವಾಗಲಿ, ಮುಂದಿನ ಹಲವಾರು ಕನಸು ನನಸಾಗಿ ಈ ಸಮಾಜಕ್ಕೆ ನೆರವಾಗುವಂತಾಗಲಿ ಎಂಬುದೇ ನಮ್ಮ ಹಾರೈಕೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ LPG BPCL ಸಂಸ್ಥೆಯ ರಾಜ್ಯ ಮುಖ್ಯಸ್ಥರಾಗಿರುವ ನೀರಾ ಸಿಂಗ್. ಐ ಹಾರ್ಟ್ಲಿ ವೆಲ್ಕಮ್ ನೀರಾ ಸಿಂಗ್, ರೆಸ್ಪೆಕ್ಟೆಡ್ ಚೇರ್. ಈ ಒಂದು ಸಂಸ್ಥೆಗೆ, ಈ ಒಂದು ಆಸ್ಪತ್ರೆಗೆ ಕೋಟಿಗಟ್ಟಲೆ ಅನುದಾನವನ್ನು ಒದಗಿಸಿ ಈ ಆಸ್ಪತ್ರೆಯನ್ನು ಬೆಳಗಿಸಲು ಕಾರಣರಾದ LPG BPCL ಸಂಸ್ಥೆಯ ರಾಜ್ಯ ಮುಖ್ಯಸ್ಥರಾದ ಶ್ರೀಮತಿ ನೀರಾ ಸಿಂಗ್. ವಿತ್ ದ ಹೆಲ್ಪ್ your company you have provided crores of grants which have contributed to the growth of this hospital. Congratulations your charity works. आपको सेवा कार्य के लिए बहुत बहुत धन्यवाद. ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗಿದೆ. ನಿಜಕ್ಕೂ ಕೂಡ LPG BPCL ಸಂಸ್ಥೆಯ ರಾಜ್ಯ ಮುಖ್ಯಸ್ಥರಾಗಿರುವ ನೀರಾ ಸಿಂಗ್ ಅವರ ಮುಖಾಂತರ ಒಂದು ಕೋಟಿಗಟ್ಟಲೆ ಅನುದಾನವನ್ನು ಕೂಡ ಈ ಒಂದು ಸಂಸ್ಥೆಗೆ ಒದಗಿಸಿಕೊಟ್ಟಿದ್ದಾರೆ. ನಮ್ಮ ಈ ಒಂದು ಸೇವಾ ಕಾರ್ಯಕ್ಕೆ आपको सेवा कार्य के लिए ಸ್ಪೆಷಲ್ ಥ್ಯಾಂಕ್ಸ್ ಗಳನ್ನು ಹೇಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಿ. ಯುಟಿ ಖಾದರ್ ಅವರಿಗೆ ಜೊತೆಯಾಗಿ ನಿಂತು ಸಹಕಾರವನ್ನು ಕೊಟ್ಟ ಎಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ ಸಮಾರಂಭದ ಮುಂದಿನ ಭಾಗವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಾಗಿದ್ದರೆ ಸನ್ಮಾನ್ಯ ರಮೇಶ್ ಶೆಟ್ಟಿ ಬೋಳಿಯರ್ ಅವರು ವಿಶೇಷವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಕೆಲವು ದಿನಗಳಿಂದ ನಮ್ಮೊಂದಿಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮದ ಯಶಸ್ಸು ರೂವಾರಿಗಳಲ್ಲಿರುವರು ಸನ್ಮಾನ್ಯ ರಮೇಶ್ ಶೆಟ್ಟಿ ಬೋಳಿಯರ್ ಅವರಿಗೆ ನಾವು ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಧಿಕಾರಿಗಳು, ಜನಪ್ರತಿನಿಧಿಗಳು, ನಗರಸಭಾ ಸದಸ್ಯರು, ನಾಗರಿಕರು, ಆಸ್ಪತ್ರೆಯ ಸಿಬ್ಬಂದಿಗಳು, ವೈದ್ಯರು ಎಲ್ಲರೂ ನಮ್ಮ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಜೊತೆಗೂಡಿ ನುಡಿದ ಕಾರಣ ವಿಶೇಷವಾಗಿ ದಿನೇಶ್ ಗುಂಡೂರಾವ್ ಅವರನ್ನ ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮ. ಅಟ್ರಾಕ್ಟಿವ್, ಎಕ್ಸಲೆಂಟ್, ಡೈನಾಮಿಕ್ ಅಂಡ್ ಎನರ್ಜೆಟಿಕ್, ಸೋಷಿಯಲಿ ಕರೇಜಿಯಸ್ ಲೀಡರ್, ಲಾಂಗ್ ಸ್ಟ್ಯಾಂಡಿಂಗ್ ಅಟೆಂಡೆನ್ಸ್, ಬ್ರೈಟ್ನೆಸ್ ಆಫ್ ಪಾಪ್ಯುಲರ್ ಅಸೆಂಬ್ನೆಸ್, ವಾಯ್ಸ್ ಆಫ್ ವೀಕರ್ ಸೆಕ್ಷನ್ ಆಫ್ ಸೊಸೈಟಿ ಸನ್ಮಾನಿಸುವಂತಹ ದಿನೇಶ್ ಗುಂಡೂರಾವ್ ಇವರನ್ನ ಈ ಒಂದು ವೇದಿಕೆಯಲ್ಲಿ ಎಲ್ಲ ಮಹನೀಯರನ್ನ ಸಾಕ್ಷಿಗೊಳಿಸಿ ಬಹಳಷ್ಟು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮ. ಗೋಕರ್ಣನಾಥೇಶ್ವರ ದೇವಸ್ಥಾನದ ಕೋಶಾಧಿಕಾರಿಗಳಾಗಿರುವಂತಹ ಸನ್ಮಾನಿಸುವಂತಹ ಪದ್ಮರಾಜ್ ಆರ್ ಪೂಜಾರಿ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಬಯಸಿಕೊಂಡಿದ್ದೀರಿ. ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ವೇದಿಕೆಯನ್ನು ಸೇರ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು, ಸಿಬ್ಬಂದಿ ವರ್ಗದವರು ಕೂಡ ವೇದಿಕೆಯನ್ನು ಸೇರ್ಕೊಳ್ಬೇಕು ಸನ್ಮಾನ್ಯ ಸಭಾಧ್ಯಕ್ಷರು ವಿನಂತಿಸಿಕೊಳ್ತಾ ಇದ್ದಾರೆ. ಇದೀಗ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ನಮ್ಮೆಲ್ಲರ ಅಭಿಮಾನದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ಅಭಿಮಾನದಿಂದ ಸನ್ಮಾನಿಸುವಂತಹ ಕಾರ್ಯಕ್ರಮ ವೇದಿಕೆ ಜರುಗುತ್ತಾ ಇದೆ. ಕೋಟೆಪುರದಿಂದ ಮಂಗಳೂರಿಗೆ, ಸಜೀಪದಿಂದ ತುಂಬೆ ಕಡೆಗೆ 2 ಬೃಹತ್ ಯೋಜನೆಗಳಿಗೆ ಸಂಪುಟದಲ್ಲಿ ಅನುದಾನ ಒದಗಿಸಿದಂತಹ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಅವರ ಅವಧಿಯಲ್ಲಿ ಮಾಡಿದಂತಹ ಸಾಧನೆಗಳು ಅವಿಸ್ಮರಣೀಯ. ಸನ್ಮಾನ್ಯ ಕರ್ನಾಟಕ ವಿಧಾನಸಭೆಯ
ಸಭಾಧ್ಯಕ್ಷರಾದ UP ಖಾದರ್ ಅವರ ಒಂದು ಮನವಿಯಂತೆ 2 ಯೋಜನೆಗಳಿಗೆ ಕರ್ನಾಟಕ ಸಂಪುಟದಲ್ಲಿ ಅನುಷ್ಠಾನ ಒದಗಿಸಿದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಸಮಸ್ತ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರರ ಪರವಾಗಿ ವಿಶೇಷವಾದ ಅಭಿನಂದನೆಗಳು, ಕೃತಜ್ಞತೆಗಳು ಸರ್. ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ನಮ್ಮ ಕಿರು ಸನ್ಮಾನವನ್ನು ಸ್ವೀಕರಿಸಿದ ಇದರ ವೇದಿಕೆಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಕೂಡ ತಮ್ಮ ಅನುದಾನವನ್ನು ಒದಗಿಸಿದ ಅಭಿಮಾನದ ನಾಯಕರು, ಕರ್ನಾಟಕ ವಿಧಾನಸಭೆ ಸಭಾಧ್ಯಕ್ಷರಾಗಿ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ, ಅದು ವಿಶೇಷವಾಗಿ ಮಂಗಳೂರು ಮತದಾರರಿಗೆ ಗಣಪತಿ ಗೌರವವನ್ನು ತಂದುಕೊಟ್ಟಂತ ದೂರದೃಷ್ಟಿ ಚಿಂತನೆಯ ನಾಯಕ ಗೌರವಾನ್ವಿತ UP ಖಾದರ್ ಅವರಿಗೆ ಸನ್ಮಾನಿಸಿದ ಕಾರ್ಯಕ್ರಮ ವೇದಿಕೆಯಲ್ಲಿ UP ಖಾದರ್ ಅವರ ದೂರದೃಷ್ಟಿ ಅದು ನೆಲ್ಲಿಕಾಯಿ ಸವಿದಂತೆ. ಖಾದರ್ ಅವರ ತ್ಯಾಗದ ಫಲ, ಖಾದರ್ ಅವರ ತ್ಯಾಗದ ಬದುಕಿನ ಫಲ ಈ ಭಾಗದ ಜನರ ಆರೋಗ್ಯಕ್ಕೆ ಸಿಹಿಯಾಗಿ ಪರಿಣಮಿಸಲಿಕ್ಕಿದೆ. ಯೋಜನೆ ಇಲ್ಲಿಗೆ ನಿಲ್ಲದೆ ಮುಂದಕ್ಕೂ ಕೂಡ ದೇಶದಲ್ಲೇ ಮೊದಲ ಬಾರಿಗೆ ರಿಹಾಬ್ ಸೆಂಟರ್, ಫಿಸಿಯೋಥೆರಪಿ, ಅದೇ ರೀತಿ ಸ್ಪೀಚ್ ಅಂಡ್ ನ್ಯೂರೋ, ಹೀಗೆ ಅನೇಕ ವಿಭಾಗಗಳಲ್ಲಿಯೂ ಕೂಡ ಈ ಆಸ್ಪತ್ರೆ ಕಾರ್ಯಾಚರಿಸಲಿಕ್ಕೆ UP ಖಾದರ್ ಅವರ ಪರಿಶ್ರಮ ಮತ್ತೆ ಮುಂದುವರಿಯಬೇಕಾಗಿದೆ. ಈ ನಿಟ್ಟಿನಲ್ಲಿ ಅವರಿಗೆ ಸರ್ವಶಕ್ತನು ಭಗವಂತನು ಆಯುರ ಆರೋಗ್ಯವನ್ನ ಒದಗಿಸಿಕೊಡಲಿ ಎಂಬುದನ್ನ ಮನಸ್ಸಿನ ಅಂತರಾಳದಿಂದ ಪ್ರಾರ್ಥಿಸಿ. ಜಿಲ್ಲಾ ಆಯುಷ್ ಇಲಾಖೆ, ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಮಂಗಳೂರು, ನಗರ ಸಮುದಾಯ ಆರೋಗ್ಯ ಕೇಂದ್ರ ಉಳ್ಳಾಲ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರ್ ಘಟಕ ದಕ್ಷಿಣ ಕನ್ನಡ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಗರ ಸಮುದಾಯ ಆರೋಗ್ಯ ಕೇಂದ್ರ ಉಳ್ಳಾಲ ಇಲ್ಲಿನ ನೂತನ ಕಟ್ಟಡಗಳ ಉದ್ಘಾಟನೆ, ಡಯಾಲಿಸಿಸ್ ಕಟ್ಟಡ, ಶವಗಾರ ಕಟ್ಟಡದ ಉದ್ಘಾಟನೆ ಹಾಗೂ ನೂತನ ಪುನಶ್ಚೇತನ ಕೇಂದ್ರದ ಕಟ್ಟಡ ಕಾಮಗಾರಿ ಶಂಕುಸ್ಥಾಪನೆ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಎಲ್ಲರ ಉಪಸ್ಥಿತಿಯಲ್ಲಿ ನಮ್ಮ ಸನ್ಮಾನ್ಯ ಶ್ರೀ UT ಖಾದರ್ ಫರೀದ್ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ, ಅದೇ ರೀತಿಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಕರ್ನಾಟಕ ಸರ್ಕಾರ ದಕ್ಷಿಣ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಲ್ಲ ನಮ್ಮ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಐವನ್ ಡಿಸೋಜರ್ ಅವರು, ಸನ್ಮಾನ್ಯ ಅದೇ ರೀತಿಯಲ್ಲಿ ತಾರನಾಥ್ ಗಟ್ಟಿಯವರು, ಆಮೇಲೆ ನಮ್ಮ ಮಮತಾ DS ಗಟ್ಟಿಯವರು, ಸದಾಶಿವ ಉಳ್ಳಾಲ್ ಸರ್ ಅವರು.